ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಸದ್ಯ ನಾವು ಮಾತನಾಡ್ತಿರುವಂತಹ ವಿಚಾರ, ಜೊತೆಗೆ ನಮ್ಮ ಕರಾವಳಿ ಭಾಗ ಮಾತನಾಡ್ತಿರುವಂತಹ ಒಂದು ವಿಚಾರ ಸದ್ಯದ ಕಾಲಘಟ್ಟದಲ್ಲಿ. ಯಾಕಂದರೆ ನಮ್ಮ ಕರಾವಳಿ ಭಾಗ ತುಳುನಾಡು ಅಂತ ಬಂದಾಗ ಇಲ್ಲಿ ಯಕ್ಷಗಾನ ಅನ್ನುವಂಥದ್ದು ಇಡೀ ವಿಶ್ವ, ಇಡೀ ಜಗತ್ತು ನಮ್ಮ ಕರಾವಳಿ ಭಾಗದಾದ್ಯಂತ ನೋಡುತ್ತೆ. ಯಾಕಂದರೆ ಯಕ್ಷಗಾನ ನಮ್ಮ ಕರಾವಳಿಯ ಗಂಡುಕಲೆ ಅನ್ನುವಂತಹ ಮಾತು. ಜೊತೆಗೆ ಇಡೀ ವಿಶ್ವ ನಮ್ಮ ಕರಾವಳಿಯ ಗಂಡುಕಲೆ ಯಕ್ಷಗಾನವನ್ನು ಕೊಂಡಾಡುತ್ತೆ. ಜೊತೆಗೆ ಈ ಯಕ್ಷಗಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಥವಾ ಪ್ರಸಿದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ ಇದರಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ, ಜೊತೆಗೆ ನಿಷ್ಕಳಂಕವಾಗಿ, ಜೊತೆಗೆ ಹಗಲಿರುಳು ಶ್ರದ್ಧಾ ಭಕ್ತಿಯಿಂದ ದುಡಿದಂತಹ ಅದೆಷ್ಟು ಕಲಾವಿದರು ಅದಕ್ಕೆ ಪ್ರಮುಖವಾಗಿರುವಂತಹ ಕಾರಣ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತ ಬಂದಾಗ 2024 ಕೊನೆಯ ದಿನ ಮಂಗಳವಾರದಂದು ಸಂಜೆ ನಡೆದಿರುವಂತಹ ಒಂದು ಘಟನೆ ಇಡೀ ನಮ್ಮ ಕರಾವಳಿ ಭಾಗಕ್ಕೆ, ತುಳುನಾಡಿಗೆ, ಜೊತೆಗೆ ಯಕ್ಷಗಾನ ರಂಗಕ್ಕೆ, ಯಕ್ಷಗಾನ ಲೋಕಕ್ಕೆ ಬಹಳ ನೋವು ತಂದಿರುವಂತಹ ಒಂದು ದುರ್ಘಟನೆ ನಡೆದು ಹೋಗುತ್ತೆ. ಯಾಕಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ನವ ಯುವಕ, ಉದಯೋನ್ಮುಖ ಯುವ ಯಕ್ಷಗಾನ ಕಲಾವಿದ, ಜೊತೆಗೆ ಸಸಿಹಿತ್ಲು ಭಗವತಿ ಮೇಳ ಏನಿದೆ, ಅತಿ ಪ್ರಸಿದ್ಧವಾಗಿರುವಂತಹ ಸಸಿಹಿತ್ಲು ಭಗವತಿ ಮೇಳದಲ್ಲಿ ಪ್ರಮುಖವಾಗಿರುವಂತಹ ಕಲಾವಿದ, ಪ್ರಧಾನವಾಗಿರುವಂತಹ ಸ್ತ್ರೀ ವೇಷವನ್ನು ಮಾಡ್ತಾ ಇರುವಂತಹ ಹೆಮ್ಮೆಯ ಯುವ ಉದಯೋನ್ಮುಖ ಕಲಾವಿದ ಇನ್ನಿಲ್ಲ ಅನ್ನುವಂತಹ ಒಂದು ಸುದ್ದಿ ಇಡೀ ಯಕ್ಷಗಾನ ಲೋಕ ಮಾತ್ರ ಅಲ್ಲ, ಇಡೀ ಯಕ್ಷ ಕಲಾಭಿಮಾನಿಗಳಿಗೆ, ಜೊತೆಗೆ ನಮ್ಮ ಕರಾವಳಿ ಭಾಗದ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಬೇಸರ, ಅತೀವವಾಗಿರುವಂತಹ ನೋವು ತಂದಿರುವಂತಹ ದುರ್ಘಟನೆಯ ಸುದ್ದಿ. ಒಂದು ಕಡೆ ಹೊಸ ವರ್ಷದ ಸಂತಸ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರಿದ್ದರೆ, ಮತ್ತೊಂದು ಕಡೆ ಈ ಯಕ್ಷಗಾನದ ಯುವ ಉದಯೋನ್ಮುಖ ಕಲಾವಿದ, ಅತಿ ಪ್ರಮುಖವಾಗಿರುವಂತಹ ಕಲಾವಿದ, ಪ್ರತಿಭಾನ್ವಿತ ಕಲಾವಿದ ನಮ್ಮನ್ನು ಅಗಲಿದ್ದಾನೆ ಅನ್ನುವಂತಹ ನೋವು ನಮ್ಮೆಲ್ಲರಲ್ಲೂ ಕೂಡ ಇದ್ದಿರುವಂಥದ್ದು. ಜೊತೆಗೆ ಈ ಒಂದು ನಿಧನ ಏನಿದೆ, ಈ ಒಂದು ಮೃತಪಟ್ಟಿರುವಂತಹ ಸುದ್ದಿ ಏನಿದೆ, ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆ ಪ್ರಶ್ನೆಗಳನ್ನು ಬದಿಯಲ್ಲಿ ಇಟ್ಟುಕೊಂಡು ನಾನು ನೇರವಾಗಿ ಪ್ರಥಮವಾಗಿ ಅಗಲಿದಂತಹ ದಿವ್ಯ ಆತ್ಮಕ್ಕೆ, ಪ್ರತಿಭಾನ್ವಿತ ಯುವ ಉದಯೋನ್ಮುಖ ಕಲಾವಿದನ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಭಗವಂತ ನೀಡಲಿ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಕೇಳ್ಕೊಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಅವರ ಕುಟುಂಬದವರಿಗೆ, ಅವರ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ನೀಡಲಿ. ಜೊತೆಗೆ ಯಕ್ಷಗಾನ ಮೇಳ, ಸಸಿಹಿತ್ಲು ಭಗವತಿ ಯಕ್ಷಗಾನ ಮೇಳ, ಆ ಸಂದರ್ಭ 31ನೇ ತಾರೀಕಿನಂದು ಒಂದು ಯಕ್ಷಗಾನ ಪ್ರಸಂಗವನ್ನು ಆಡಬೇಕಾಗಿತ್ತು. ಆ ಪ್ರಸಂಗದಲ್ಲಿ ಕಥೆಗಾರ್ತಿ ಕಲ್ಪನಾ, ಆ ಪ್ರಸಂಗದಲ್ಲಿ ಪ್ರಮುಖವಾಗಿರುವಂತಹ ಸ್ತ್ರೀ ವೇಷಧಾರಿ, ಪ್ರಧಾನ ವೇಷಧಾರಿಯಾಗಿಯೇ ನಮ್ಮ ಪ್ರವೀತ್ ಆಚಾರ್ಯವರು ಭಾಗವಹಿಸಬೇಕಾಗಿತ್ತು. ಅಲ್ಲಿ ರಂಗದಲ್ಲಿ ಅವರ ಸೇವೆಯನ್ನು ಮಾಡಬೇಕಾಗಿತ್ತು. ಆದರೆ ವಿಧಿಲಿಖಿತ ಬೇರೊಂದಿತ್ತು. ಅಗಲಿದಂತಹ ದಿವ್ಯಾತ್ಮಕ್ಕೆ ಶಾಂತಿಯನ್ನು ನೀಡಲಿ ಭಗವಂತ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಅತಿ ಅಲ್ಪಾವಧಿಯಲ್ಲಿಯೇ ಓದುತ್ತಾ, ಕಲಿಯುತ್ತಾ, ಕಾಲೇಜಿಗೆ ಹೋಗುತ್ತಾ, ವ್ಯಾಸಂಗವನ್ನು ಮಾಡುತ್ತಾ, ಯಕ್ಷಗಾನ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡುತ್ತಾ ಮಿಂಚಿ ಮರೆಯಾಗಿದ್ದಾರೆ ನಮ್ಮ ಪ್ರವೀತ್ ಅವರು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಯಕ್ಷಗಾನದ ಯುವ ಕಲಾವಿದ ಪ್ರವೀತ್ ಆಚಾರ್ಯ ಅವರು ರಸ್ತೆ ಅಪಘಾತದಲ್ಲಿ ದುರ್ಮರಣವನ್ನು ಅಪ್ತಾರೆ ಅಂತ ಬಂದಾಗ ಈ ಸುದ್ದಿ ಇಡೀ ಯಕ್ಷ ಲೋಕಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ತುಂಬಲಾರದಂತಹ ನಷ್ಟ. ಯಕ್ಷ ಕಲಾಭಿಮಾನಿಗಳು ಬಹಳಷ್ಟು ಬೇಸರದಿಂದ, ಹತಾಶೆಯಿಂದ ಇಂತಹ ಸಾವು ನ್ಯಾಯವೇ ಅನ್ನುವಂತಹ ಪ್ರಶ್ನೆನ ಕೇಳುವಂತಹ ಪರಿಸ್ಥಿತಿ. ಯಾಕಂದರೆ ಆ ಹುಡುಗ ಕೇವಲ 22 ವರ್ಷ ಪ್ರಾಯದ ಹುಡುಗ, ಬಾಳಿ ಬದುಕಬೇಕಾಗಿರುವಂತಹ ಹುಡುಗ. ಇವೆಲ್ಲದರ ಜೊತೆಗೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಯುವಕ, ಸ್ನಾತಕೋತ್ತರ ಪದವಿಯನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ MSW ಪದವಿಯನ್ನು ಕಲಿತಾ ಇದ್ದಂತಹ ಯುವಕ, ಜೊತೆಗೆ ಕಲಿಯುವಂಥ ಸಂದರ್ಭದಲ್ಲೇ ಯಕ್ಷಗಾನಕ್ಕೆ ಹೋಗಿ ತಮ್ಮ ಕುಟುಂಬಕ್ಕೂ ಕೂಡ ಸಹಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದುಡಿತಾ ಇದ್ದಂತಹ ಒಳ್ಳೆಯ ಪ್ರತಿಭಾನ್ವಿತ ಗುಣವಂತ ಯುವಕ. ಅಂಥವ ಯುವಕನಿಗೆ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆಗಳ ನಡುವೆ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಯುವ ಯಕ್ಷಗಾನ ಕಲಾವಿದನ ಈ ಒಂದು ಅಕಾಲಿಕ ಮೃತ್ಯು. ಕಾರಣ ಯಕ್ಷಗಾನ ಕಲಾವಿದರು ಅಂತ ಬಂದಾಗ ಇಲ್ಲಿ ಯುವಕನೂ ಕೂಡ ಹೌದು. ಯಾಕಂದರೆ ಈ ಯುವಕ ಪಾಪ
ಪ್ರತಿನಿತ್ಯ ಕಾಲೇಜಿಗೆ ಹೋಗಬೇಕು, ಅಲ್ಲಿ ವ್ಯಾಸಂಗವನ್ನು ಮಾಡಬೇಕು, ಜೊತೆಗೆ ರಾತ್ರಿಯ ಹೊತ್ತಿನಲ್ಲಿ ಯಕ್ಷಗಾನವನ್ನು ಸೇವೆ ಮಾಡಬೇಕು. ಇವೆಲ್ಲದರ ಜೊತೆಗೆ ಈ ಸಂಜೆಯ ಹೊತ್ತಿನಲ್ಲಿ ಅಥವಾ ಈ ರಾತ್ರಿಯ ಹೊತ್ತಿನಲ್ಲಿರುವಂತಹ ಪ್ರಯಾಣ, ಇವೆಲ್ಲದರ ಜೊತೆಗೆ ಬಿಡುವಿಲ್ಲದಂತಹ ಪ್ರಯಾಣ, ಬಿಡುವಿಲ್ಲದಂತಹ ಈ ಒಂದು ಕೆಲಸ ಕಾರ್ಯಗಳು ಈ ಯುವ ಉದಯೋನ್ಮುಖ ಯಕ್ಷಗಾನ ಕಲಾವಿದ ಅಕಾಲಿಕ ಮೃತ್ಯು ಆಗಲಿಕ್ಕೆ ಕಾರಣವಾಯಿತಾ ಅನ್ನುವಂತಹ ಪ್ರಶ್ನೆಯನ್ನು ಇದೀಗ ಯಕ್ಷ ಕಲಾಭಿಮಾನಿಗಳು ಕೇಳ್ತಾ ಇರುವಂಥದ್ದು. ಅರ್ಕುಳ ರಸ್ತೆ ಅಪಘಾತದಲ್ಲಿ ಯುವ ಯಕ್ಷ ಕಲಾವಿದ ಪ್ರವೀಣ್ ಆಚಾರ್ಯ ಅವರು ವಿಧಿವಶರಾಗಿದ್ದಾರೆ. ಕಾಲೇಜು ಓದುತ್ತಾ ಯಕ್ಷಗಾನ ಮೇಳದಲ್ಲಿ ಮಿಂಚಿ ಮರೆಯಾಗಿದ್ದಾರೆ ಯುವ ಕಲಾವಿದ ಪ್ರವೀಣ್ ಆಚಾರ್ಯ ಅವರು. ಡಿಸೆಂಬರ್ 31, 2024 ಕೊನೆಯ ದಿನ ಪ್ರವೀಣ್ ಆಚಾರ್ಯ ಅವರು ಬಜ್ಪೆ ಕಂದಾವರ ಬೈಲಿನಲ್ಲಿ ನಿಗದಿಯಾಗಿದ್ದಂತಹ ಯಕ್ಷಗಾನದಲ್ಲಿ ಸೇವೆ ಮಾಡಲಿಕ್ಕೆ ಹೊರಡುವಂತಹ ಸಂದರ್ಭ, ಬ್ಯಾರಿಕೇಡ್ಗೆ ಅವರ ಬೈಕ್ ಡಿಕ್ಕಿಯಾಗುತ್ತೆ, ಅವರು ರಸ್ತೆಗೆ ಎಸೆಯಲ್ಪಡ್ತಾರೆ. ತದನಂತರ ಪ್ರವೀಣ್ ಮೇಲೆ ಐಸ್ ಕ್ರೀಮ್ ಲಾರಿನಿಂದ ಬರ್ತಾ ಇದ್ದಂತಹ ಐಸ್ ಕ್ರೀಮ್ ಲಾರಿ ಹರಿದು ಹೋಗುತ್ತೆ. ಹಾಗಾಗಿ ಅವರು ದುರ್ಮರಣವನ್ನು ಅಪ್ತಾರೆ. ಸಸಿಹಿತ್ಲು ಭಗವತಿ ಮೇಳದ ಉದಯೋನ್ಮುಖ ಸ್ತ್ರೀ ವೇಷಧಾರಿಯಾಗಿದ್ದಂತಹ ಪ್ರವೀಣ್ ಆಚಾರ್ಯ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ಬೇಸರ ತರುವಂತಹ ಸುದ್ದಿ. ವಿಟ್ಲ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂತಹ ಪ್ರವೀಣ್ ಆಚಾರ್ಯ ಅವರು ಪ್ರಥಮ ವರ್ಷದ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿ. MSW ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು, ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯನ್ನು ಪಡೆದುಕೊಳ್ತಾ ಇದ್ದಂತಹ ಪ್ರವೀಣ್ ಆಚಾರ್ಯ ಅವರು ಮಂಗಳವಾರ ಸಂದರ್ಭದಲ್ಲೇ ಅವರು ರಾತ್ರಿಯ ಹೊತ್ತಿನಲ್ಲಿ ಯಕ್ಷಗಾನಕ್ಕೆ ಹೋಗಿ ತನ್ನ ಕುಟುಂಬಕ್ಕೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ.
ಕತೆಗಾರ್ತಿ ಕಲ್ಪನಾದಲ್ಲಿ ಪ್ರಮುಖ ಪಾತ್ರವನ್ನ ಅಂದ್ರೆ ಕಲ್ಪನಾ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು ಪ್ರವೀತ್ ಆಚಾರ್ಯ ಅವರು. ಈ ಕತೆಗಾರ್ತಿ ಕಲ್ಪನಾ ಅನ್ನುವಂತಹ ಯಕ್ಷಗಾನಕ್ಕೋಸ್ಕರವೇ ಅವರು ಸೇವೆಯನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲೇ ಭಾಗವಹಿಸಬೇಕನ್ನುವಂಥ ನಿಟ್ಟಿನಲ್ಲೇ ಬೈಕ್ನಲ್ಲಿ ತೆರಳುತ್ತಾ ಇದ್ರು. ಆ ಸಂದರ್ಭ ನಡೆದಿರುವಂತಹ ದುರ್ಘಟನೆ ಇದು. ಯಕ್ಷಗಾನದಲ್ಲಿ ಪಾತ್ರ ಮಾಡುವ ಮೂಲಕ ಶಿಕ್ಷಣದ ಜೊತೆಗೆ ತನ್ನ ಮನೆಗೂ ಕೂಡ ನೆರವಾಗ್ತಾ ಇದ್ದಂತಹ ಯುವಕ ಪ್ರವೀತ್ ಆಚಾರ್ಯ ಅವರು. ತದನಂತರ ಅವರು ಅವರ ಪದವಿ ಪಡೆಯುವಂಥ ಸಂದರ್ಭಗಳಲ್ಲೂ ಕೂಡ ಯಕ್ಷಗಾನಕ್ಕೆ ಹೋಗ್ತಾ ಇದ್ರು, ಸೇವೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಕಾಲೇಜು ಓದುತ್ತಾ ಯಕ್ಷಗಾನ ಮೇಳದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಪ್ರಮುಖವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ಸಸ್ಯಹಿತ್ಲು ಭಗವತಿ ಮೇಳದ ಉದಯೋನ್ಮುಖ ಸ್ತ್ರೀ ವೇಷಧಾರಿಯಾಗಿದ್ರು ಪ್ರವೀತ್ ಆಚಾರ್ಯ ಅವರು. ಯಮನಾಗಿ ಬಂದಂತಹ ಐಸ್ ಕ್ರೀಮ್ ವಾಹನ ರಾತ್ರಿಯ ಪ್ರಯಾಣವೇ ಅಂದರೆ ಬಿಡುವಿಲ್ಲದ ಪ್ರಯಾಣ ಏನಿದೆ ನೋಡಿ, ಇದೇ ಯಕ್ಷಗಾನ ಕಲಾವಿದರಿಗೆ ಮುಳುವಾಗ್ತಾ ಇದೆಯನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಯಾಕಂದರೆ ರಾತ್ರಿಯ ಹೊತ್ತಿನಲ್ಲಿ ಯಕ್ಷಗಾನ, ಬೆಳಗ್ಗೆ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ತದನಂತರ ಅಲ್ಲಿಂದ ಯಕ್ಷಗಾನಕ್ಕೆ ಹೋಗಬೇಕು ಅಥವಾ ಅಲ್ಲಿಂದ ಕಲಾವಿದರು ಅಥವಾ ಇನ್ನಿತರ ಕಲಾವಿದರು, ನಾಟ್ ಓನ್ಲಿ ಯಕ್ಷಗಾನ, ಈ ಸಿಂಗರ್ಸ್ಗಳಾಗಿರ್ಬೋದು ಅಥವಾ ಇತರ ಕಲಾವಿದರಾಗಿರ್ಬೋದು, ಈ ರೀತಿ ಬಿಡುವಿಲ್ಲದ ಪ್ರಯಾಣದಿಂದಲೇ ಈ ರೀತಿಯ ಅಪಘಾತಗಳು ನಡೀತಾ ಇದೆಯಾ, ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಮೈಂಡ್, ಇನ್ನೊಂದು ಕಡೆ ಬಾಡಿ, ಇನ್ನೊಂದು ಕಡೆ ನಮ್ಮ ಮನಸ್ಥಿತಿಗಳು, ಜೊತೆಗೆ ನಮ್ಮ ಹೋಗ್ತಾ ಇರುವಂತಹ ಒಂದು ವೇಗ, ಇದೆಲ್ಲವೂ ಕೂಡ ಈ ಒಂದು ದುರ್ಮರಣಕ್ಕೆ, ಈ ಒಂದು ಸಾವಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಈ ಒಂದು ಯುವ ಕಲಾವಿದನ ಅಂತ್ಯ ಬಹಳಷ್ಟು ಪ್ರಶ್ನೆಗಳನ್ನು ಈ ಒಂದು ಘಟನೆ. ಏಕೆಂದರೆ ಯಕ್ಷಗಾನ ಕಲಾವಿದರು ಜೊತೆಗೆ ಗಾಯಕರಾಗಿರ್ಬೋದು, ಜೊತೆಗೆ ಇತರ ಕಲಾವಿದರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರವರ ಹೊಟ್ಟೆಪಾಡು ಇವೆಲ್ಲದರ ಜೊತೆಗೆ ಅವರವರ ಒಂದು ಹವ್ಯಾಸ, ಬದುಕು ನೋಡೋಣ ಒಂದು ವಿಚಾರಗಳಲ್ಲಿ. ಆದರೆ ಕೆಲಸದಿಂದ ತದನಂತರ ಅಥವಾ ವಿದ್ಯಾಭ್ಯಾಸದಿಂದ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿಕೊಂಡು ತದನಂತರ ರಾತ್ರಿಯ ಹೊತ್ತಿನಲ್ಲಿ ನಡೆಯುವಂತಹ ಯಕ್ಷಗಾನಕ್ಕೆ ತೆರಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬಿಡುವಿಲ್ಲದಂತಹ ಪ್ರಯಾಣ, ಬಿಡುವಿಲ್ಲದಂತಹ ಚಟುವಟಿಕೆ, ಬಿಡುವಿಲ್ಲದಂತಹ ಈ ಒಂದು ಕಲಾ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇರುವಂತಹ ವಿಚಾರದಿಂದ ಇಂತಹ ಪರಿಸ್ಥಿತಿ ಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ, ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಈ ಒಂದು ಸಾವು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು, ಜೊತೆಗೆ ಸಸ್ಯಹಿತ್ಲು ಭಗವತಿ ಮೇಳ, ಇದರಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ಹಿರಿಯ ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್, ನಮಸ್ತೆ ಸರ್. ಅಶೋಕ್ ಸರ್, ಸ್ತ್ರೀ ವೇಷಧಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಪ್ರವೀತ್ ಆಚಾರ್ಯ ಅವರು, ಜೊತೆಗೆ ಆ ಕ್ಷೇತ್ರದಲ್ಲಿ ಪ್ರಧಾನ ಹಿರಿಯ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿಯವರು, ಅವರ ಜೊತೆ ಅಗಲಿದಂತಹ ತಮ್ಮ ಸಹ ಕಲಾವಿದ ಪ್ರವೀತ್ ಆಚಾರ್ಯ ಅವರ ಬಗ್ಗೆ, ಜೊತೆಗೆ ಅವರು ಈ ಒಂದು ಯಕ್ಷಗಾನ ಕತೆಗಾರ್ತಿ ಕಲ್ಪನಾ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಕಲ್ಪನಾ ಪಾತ್ರವನ್ನು ಪ್ರವೀತ್ ಆಚಾರ್ಯ ಅವರು ನಿರ್ವಹಿಸಬೇಕಾಗಿತ್ತು. ಆದರೆ ಈ ಒಂದು ದುರ್ಮರಣವನ್ನು ಅಪ್ಪಿದಂತಹ ಸಂದರ್ಭ ಆ ಒಂದು ಕಲಾವಿದರೆಲ್ಲ ಸೇರಿಕೊಂಡು ಸಂತಾಪವನ್ನು ಯಕ್ಷರಂಗದಲ್ಲೇ ಸಲ್ಲಿಸಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು, ಜೊತೆಗೆ ಸಸ್ಯಹಿತ್ಲು ಭಗವತಿ ಮೇಳ ಇದರ ಪ್ರಧಾನ ಹಿರಿಯ ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಜೊತೆಗೆ 2024 ಕೊನೆಯ ದಿನ
ನಮಗೆ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಯಕ್ಷಗಾನ ರಂಗಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಭಾಗಕ್ಕೆ ಬಹಳಷ್ಟು ನೋವು ತಂದಿರುವಂತಹ ಸಂಗತಿ ಸರ್. ತಮ್ಮ ಸಹ ಕಲಾವಿದ ತಾವುಗಳು, ಬಹಳಷ್ಟು ಅವರುಗಳನ್ನ ಮಾರ್ಗದರ್ಶಕರಾಗಿ ಅವರ ಜೊತೆ ಇದ್ದಂತಹ ವ್ಯಕ್ತಿ ತಾವು ಸರ್. ಸೊ ಹಾಗಿದ್ದಾಗ ಪ್ರವೀತ್ ಆಚಾರ್ಯ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬಹಳಷ್ಟು ನೋವುಗಳನ್ನ ತಂದೊಡ್ಡಿದೆ ಸರ್ ಇಡೀ ನಮ್ಮ ಯಕ್ಷಗಾನ ಲೋಕಕ್ಕೆ. ಅಶೋಕ್ ಶೆಟ್ಟಿ ಸರಪಡಿ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಥಮವಾಗಿ ನೋಡಿ, ನಮ್ಮ ಯಕ್ಷಗಾನ ಕಲಾವಿದರು ಅಂತಲ್ಲ, ಸರ್ವಸಾಮಾನ್ಯ ಎಲ್ಲ ಕಲಾವಿದರು ಜೀವನವನ್ನು ಕಲೆಗಾಗಿ ಮುಡಿಪಾಗಿ ಇಟ್ಟುಕೊಂಡು ಅದರೊಂದಿಗೆ ಬದುಕು ಕಟ್ಟಿಕೊಂಡವರು. ನಿಜ. ನಮ್ಮ ಯಕ್ಷ ಪ್ರಪಂಚ ಅಂದ್ರೆ ಅದು ರಾತ್ರಿ ವ್ಯವಹರಿಸುವಂತದ್ದು. ನಿಜ. ಅಂತಹ ಕಾಲಘಟ್ಟದಲ್ಲಿ ಅದಕ್ಕೆ ಆಕರ್ಷಿತರಾಗಿ ಅದೆಷ್ಟೋ ಮಂದಿ ಅದರೊಂದಿಗೆ ತನ್ನ ಬದುಕನ್ನು ಸವೆಸಿದವರು ಇದ್ದಾರೆ. ಅದರಲ್ಲಿ ಆಕರ್ಷಿತರಾಗಿ ಬಂದಂತಹ ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿರುವಂತಹ ಹುಡುಗ ಪ್ರವೀತಾಚಾರ್ಯ ಮೊನ್ನೆ. ಅಂತಹ ದುರಂತ ನಿರೀಕ್ಷಿತ ಅಲ್ಲ, ಅನಿರೀಕ್ಷಿತ. ಕೇವಲ ನಿದ್ದೆ ಕೆಟ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಕಸ್ಮಿಕ ಘಟನೆಗಳು ಅದು ಹೇಗೂ ಆಗಬಹುದು. ಹಾಗಂತೇಳಿ ನಮ್ಗೆ ನಷ್ಟ ಆಗಿದೆ, ಕಲಾ ವಲಯಕ್ಕೆ ದೊಡ್ಡ ನಷ್ಟ. ಯಾಕಂದ್ರೆ ಅವನ ಮೇಲೆ ನಮ್ಗೆ ಅಪಾರವಾದಂತ ಒಂದು ಭರವಸೆ ಇತ್ತು. ಒಬ್ಬ ಒಂದು ಒಳ್ಳೆ ಎಂತ ಹೇಳಿದ್ರೆ ಟ್ಯಾಲೆಂಟ್ ಇರುವಂತಹ, ಪ್ರತಿಭೆ ಇರುವಂತಹ ಹುಡುಗ. ಅವರಿಗೆ ಭವಿಷ್ಯತ್ತಿನಲ್ಲಿ ಉತ್ತಮ ಸ್ಥಾನಮಾನ ಯಕ್ಷಗಾನದಲ್ಲಿ ಸಿಗುವಂತಹ ಸಾಧ್ಯತೆಗಳು ತುಂಬಾ ತುಂಬಾ ಇತ್ತು. ಆಕಾಂಕ್ಷಿ ಆಗಿದ್ದ ಅವ. ಕೇವಲ ಈಗಿನ ಕೆಲವರು ಕಾಟಾಚಾರದಲ್ಲಿ ಭಾಗವಹಿಸುವವರಿದ್ದಾರೆ. ಒಂದು ಹೊತ್ತು ಅದರಲ್ಲಿ ನಿರ್ವಹಣೆ ಮಾಡುವುದು, ಹೋಗುವುದು. ಇದು ಹಾಗಲ್ಲ. ಇವನಿಗೊಂದು ಅದರ ಬಗ್ಗೆ ತುಡಿತ ಇತ್ತು, ಇನ್ನು ಸಂಪಾದಿಸಬೇಕು, ಇನ್ನು ಅದರೊಂದಿಗೆ ನನ್ನನ್ನು ಹೆಚ್ಚಾಗಿ ತೊಡಗಿಸ್ಕೊಳ್ಬೇಕು ಎನ್ನುವಂತಹ ತುಡಿತ ಇದ್ದದ್ದರಿಂದಾಗಿ ಇವನಲ್ಲಿ ಒಂದು ಭರವಸೆ ನಮಗೆಲ್ಲ ಇತ್ತು. ನಾವು ಕಳೆಕೊಂಡಿದ್ದೇವೆ, ಏನು ಮಾಡೋಣ, ಅನಿವಾರ್ಯ. ವಿಧಿಯ ಕರೆಗೆ ನಾವು ಬರುವುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾವ ಸಂದರ್ಭದಲ್ಲೂ ನಮ್ಮನ್ನು ಅಪ್ಪಿಕೊಳ್ಬಹುದು. ನಿಜ ಸರ್. ಈಗ ಹೌದು ಸರ್, ಈಗ ಈ ಕಾರ್ಯಕ್ರಮ ನಡೆದಿದ್ದದ್ದು, ಈ ಯಕ್ಷಗಾನ ಸೇವೆ ಆಗ್ಬೇಕಾಗಿರುವಂತದ್ದು ಬಜ್ಪೆ ಕಂದಾವರ ಬಯಲಿನಲ್ಲಿ ಅಲ್ಲವೂ ಸರ್? ಆ ಸಂದರ್ಭ ಕತೆಗಾರ್ತಿ ಕಲ್ಪನಾ ಅನ್ನುವಂತಹ ಒಂದು ಪ್ರಸಂಗ, ಅದರಲ್ಲಿ ಕಲ್ಪನಾ ಪಾತ್ರವನ್ನೇ ಪ್ರವೀತ್ ಆಚಾರ್ಯ ಅವರು ನಿರ್ವಹಿಸಬೇಕಾಗಿತ್ತು. ಹೌದು. ತದನಂತರ ನಾವುಗಳು ನೋಡಿದೀವಿ, ತಾವುಗಳು ರಂಗಸ್ಥಳದಲ್ಲೇ ಸಂತಾಪವನ್ನ ಸೂಚಿಸಿದ್ರಿ ಸರ್. ತದನಂತರ ಏನಾಯ್ತು ಸರ್? ಯಕ್ಷಗಾನ ಪ್ರಸಂಗವನ್ನು ತಾವಲ್ಲಿ ಆಡಿಸಿದ್ರೆ ಹೇಗೆ ಸರ್? ಇಲ್ಲ, ಆ ದಿವಸ ನಿಜವಾಗಿಯೂ ನಾವು ಯಕ್ಷಗಾನ ಪ್ರದರ್ಶನ ಮಾಡುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ನಮ್ಮಲ್ಲಿ ಉಳಿದ ಅವನ ಒಲವು ಆತ್ಮೀಯರಾಗಿ ಮೇಳದಲ್ಲಿ ಗುರುತಿಸಿಕೊಂಡವರು ಒಂದು ಇಬ್ರು ಸ್ತ್ರೀ ಪಾತ್ರಧಾರಿಗಳು 100ಕ್ಕೆ 100 ಅವರು ಕಂಗಾಲಾಗಿದ್ರು. 100ಕ್ಕೆ 100. ನಾವು ಹೆಚ್ಚಾಗಿ ಅವರನ್ನು ಇದು ಮಾಡುದಿಲ್ಲ, ಯಾವುದು ಒಡನಾಟದಲ್ಲಿ ಅವರು ಇರುವುದಿಲ್ಲ. ಅವರು ರಂಗಕ್ಕೆ ಬಂದಾಗ ಮಾತ್ರ ನಮಗೆ ಸಿಗ್ತಾರೆ. ಏನೋ ನಮ್ಮ ಅವಶ್ಯಕತೆ ಇದ್ದಾಗ ನಮ್ಮಲ್ಲಿ ಬಂದು ಕೇಳ್ತಾರೆ, ನಾವು ಏನಾದ್ರು ಸಲಹೆ ಸೂಚನೆ ಇದ್ರೆ ಕೊಡ್ತೇವೆ ಅಷ್ಟೇ. ಆದ್ರೆ ಅವರು ನೇರವಾಗಿ ಹಚ್ಚಿಕೊಂಡವರು ಕೆಲವರು ಇದ್ದಾರೆ. ಅದ್ರಲ್ಲಿ ಸ್ತ್ರೀ ಪಾತ್ರದವರು ಅವ್ರದೇ ಒಂದು ವಿಭಾಗ ಬೇರೆ, ಅವ್ರ ಜೊತೆಯಾಗಿರ್ತಾರೆ, ಆತ್ಮೀಯತೆ ಇರ್ತಾರೆ. ಅವರ ಮನೆಗೆ ಹೋಗಿ ಸಂಪರ್ಕ, ಕುಟುಂಬದೊಂದಿಗೆ ಬೆರೆಯುವಂತಹ ವ್ಯವಸ್ಥೆ ಎಲ್ಲ ಅವರಲ್ಲಿ ಇತ್ತು. ಅಂತಹ ಕಲಾವಿದರಲ್ಲಿ ನಮ್ಮ ಇಬ್ರು, ಒಬ್ಬ ನಮ್ಮ ಪ್ರಮುಖ ಸ್ತ್ರೀ ಪಾತ್ರಧಾರಿ ಸಂತೋಷ್ ಕುಲಶೇಖರ, ಮತ್ತೊಬ್ಬರು ಪವನ್ ಹೆಗಡೆ. ಆ ವರ್ತಮಾನ ಬರುವಾಗ ನನ್ನ ಜೊತೆಯಲ್ಲಿದ್ದ. ನಾವು ಬೀಚ್ ರೋಡ್ ನಲ್ಲಿ ಇದ್ದೆವು. ಎಷ್ಟರವರೆಗೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಅವರಿಗೆ ಬಾಯಿ ಬರ್ತಿರ್ಲಿಲ್ಲ. ಅಳುತ್ತಾ ತುಂಬಾ ಕಂಗಾಲಾಗಿದ್ದ. ನಾನು ಅವನನ್ನು ಸಾಂತ್ವನಗೊಳಿಸಿ ವಿಷಯವನ್ನು ಕೇಳುವಾಗ ನನಗೊಂದು 10 ನಿಮಿಷ ಆಗಿತ್ತು. ಅಷ್ಟು ಹಚ್ಚಿಕೊಂಡಿದ್ದಂತಹ ಕಲಾವಿದರು. ಮತ್ತೆ ಅಲ್ಲಿ ಯಾವತ್ತು ಕಂದಾವರದಲ್ಲಿ ಆಟ ಆಡುವ ಸ್ಥಿತಿ ಇಲ್ಲ. ನನ್ನನ್ನು ಸಂಪರ್ಕ ಮಾಡಿದಾಗ ಆಡಳಿತ ಮಂಡಳಿಯವರಲ್ಲಿ ನಾನು ಹೇಳಿದೆ, ಯಕ್ಷಗಾನ ಮಾಡುವ ಸ್ಥಿತಿ ಇಲ್ಲ, ಆದ್ರೆ ನೀವೊಂದು ಅವರನ್ನು ಸಂಪರ್ಕ ಮಾಡಿ ಇವತ್ತು ಆಟ ಆಡಿಸುವವರನ್ನು, ಅವರ ಅಭಿಪ್ರಾಯ ಸ್ವಲ್ಪ ಕೇಳಿಕೊಳ್ಳಿ. ಯಾಕಂದ್ರೆ ಅವರು ಅಭಿಮಾನದಿಂದ ನಮ್ಮ ಯಕ್ಷಗಾನ ಆಡಿಸುವುದು. ಅನೇಕ ವರ್ಷಗಳಿಂದ ಡಿಸೆಂಬರ್ 31ನೇ ತಾರೀಕಿಗೆ ಪ್ರದರ್ಶನ ಅವರು ಮಾಡಿಸುವವರು. ಅವರಲ್ಲಿ ಒಂದು ಕೇಳಿಕೊಳ್ಳಿ, ಅವರ ಸಿದ್ಧತೆ ಹೇಗಿದೆ. ಅವ್ರ ಪಾಪ ತಕ್ಷಣ ನಾವು ಹೌದು ದುರಂತ, ಹೌದು ಇದು ಸರಿದೂಗಿಸುವಂತದ್ದಲ್ಲ, ಏನ್ ಮಾಡೋದು ಕೇಳಿಕೊಳ್ಳಿ. ಆವಾಗ ಅವ್ರು ಹೇಳಿದ್ರಂತೆ, ನಾವು ಒಂದು 2,000 ಮಂದಿಗೆ ಊಟದ ಎಲ್ಲ ವ್ಯವಸ್ಥೆ ಎಲ್ಲ ಆಗಿದೆ, ತುಂಬಾ ಖರ್ಚೆಲ್ಲ ಮಾಡಿ. ಹೌದು, ಒಂದು 2-3 ತಿಂಗಳವರ ಸಿದ್ಧತೆ ಬೇಕಾಗ್ತದೆ. ಒಂದು ಯಕ್ಷಗಾನ ಪ್ರದರ್ಶನ ಅಂದ್ರೆ ಕೇವಲ ಇವತ್ತು ಬಂದು ಇವತ್ತು ಆಟ ಅಂತ ನಾವು ಹಿಂದೆ ಡೇರೆ ಮೇಳದಲ್ಲಿ ಮಾಡಿದ್ರೆ ಆಗುದಿಲ್ಲ. ಸಿದ್ಧತೆ ಅದು ಒಂದು ದೊಡ್ಡ ಸಂಘ ಅವ್ರದ್ದು, ಕಂದವರ ಫ್ರೆಂಡ್ಸ್ ಅವ್ರದ್ದು. ಮತ್ತೆ ಸಂಪರ್ಕ ನನ್ನ ಮಾಡಿದ್ರು. ನಾನು ಹೇಳಿದೆ,
ನೋಡಿ ನಿಮ್ಗೆ ಬಿಟ್ಟದ್ದು. ನಾವು ಅಂತೂ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಇವತ್ತು ಸ್ಫೂರ್ತಿ ಇಲ್ಲ. ಒಟ್ಟು ಒಬ್ಬ ಸದಸ್ಯ ಮನೆಯ ಒಬ್ಬ ಸದಸ್ಯನನ್ನು ಕಳ್ಕೊಂಡ ಈ ಸಂದರ್ಭದಲ್ಲಿ ನಿಮ್ಮ ಅಭಿಲಾಷೆ ಆಗ್ಬೇಕು ಅಂತ ಇದ್ರೆ ಮಾಡೋಣ. ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಆ ಕಥೆಗಾರಿಕೆ ಕಲ್ಪನೆ ಅನ್ನುವಂಥ ಪ್ರಸಂಗವನ್ನು ಆಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಲ್ಪನೆ ಅನ್ನೋ ಪಾತ್ರವನ್ನು ಮಾಡ್ತಿದ್ದದ್ದು ಆತ ಪ್ರವೀತ್ ಆಚಾರ್ಯ. ಹಾಗಾಗಿ ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮಾಡ್ಲೇಬೇಕು ಆಗ್ಲೇಬೇಕು ಅಂತ ಇದ್ರೆ ಬೇರೆ ಒಂದು ಪ್ರಸಂಗ ಮಾಡು ಅಂತ ಹೇಳಿ ಕಲ್ಜಿಗದ ಸತ್ಯ ಅನ್ನುವಂಥ ಪ್ರಸಂಗವನ್ನು ನಾವು ಅನಿವಾರ್ಯವಾಗಿ ಆಡಿದ್ದೇವೆ. ಆದ್ರೆ ನಿಜವಾಗಿಯೂ ರಂಗದಲ್ಲಿ ನಮಗೆ ಎಂದಿನ ಹುರುಪು ಇರಲಿಲ್ಲ. ನಮಗೆ ರಂಗ ಸ್ಫೂರ್ತಿ ಕೊಡುವಂಥದ್ದು. ಆ ರಂಗ ಅವತ್ತು ಏನೋ ಒಂದು ಮಂಕಾಗಿತ್ತು. ಆದ್ರೂ ನಮ್ಗೆ ಎಷ್ಟು ಕೊಡ್ತದೆ ಅಷ್ಟು ಪ್ರದರ್ಶನ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೂಡ ಕೋರಿದ್ದೇವೆ. ಅಷ್ಟು ಮಾಡಬಹುದು ಹೊರತು ಅದಕ್ಕಿಂತ ಹೆಚ್ಚು ನಾವು ಏನು ಮಾಡುವ. ಎಸ್ ಸರ್, ನಿಜ ಸರ್. ಈಗ ಕಲ್ಜಿಗದ ಸತ್ಯ ಪ್ರಸಂಗವನ್ನ ಆಡಿಸಿದ್ರಿ ಸರ್ ಆ ಸಂದರ್ಭ ಆಗಿದ್ರೆ, ಹೌದು ಅಲ್ವಾ ಸರ್? ಈಗ ಹೌದು ಸರ್, ನಿಮ್ಗೆ ಎಷ್ಟು ತುಂಬಲಾರದ ನೋವಾಗಿದೆ ನಮ್ಗಳಿಗೆ ಗೊತ್ತಿದೆ ಸರ್. ಯಾಕಂದ್ರೆ ಬಹಳಷ್ಟು ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಕಲಾಭಿಮಾನಿಗಳು ಬಹಳಷ್ಟು ನೋವಾಗಿದೆ ಈ ಒಂದು ದಾರುಣವಾಗಿರುವಂತಹ ಅಂತ್ಯ. ಇವೆಲ್ಲದರ ನಡುವೆ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಸರ್. ತಾವು ಅದನ್ನು ಪ್ರಥಮವಾಗಿ ನಮೂದಿಸಿದ್ರಿ ತಮ್ಮ ಮಾತುಗಳಲ್ಲಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಕಲಾವಿದರು ಬಹಳಷ್ಟು ಬಿಡುವಿಲ್ಲದಂತಹ ಪ್ರಯಾಣ, ಬಿಡುವಿಲ್ಲದಂತಹ ಕೆಲಸಗಳು, ಹಾಗಿದ್ದಾಗ ಇಂತಹ ಅಪಘಾತಗಳು ಅಥವಾ ಇಂತಹ ದುರಂತಗಳು ಸಂಭವಿಸ್ತಾ ಇದೆ ಅನ್ನುವಂತಹ ಮಾತುಗಳು ಸರ್. ಏನು ಹೇಳ್ತೀರಿ? ಯಾಕಂದರೆ ಇಲ್ಲಿ ಪ್ರವೀತ್ ಆಚಾರ್ಯರು ಬೆಳಿಗ್ಗೆಯಿಂದ ರಾತ್ರಿ ತನಕ, ಸಂಜೆಯ ತನಕ ಕಾಲೇಜಿಗೆ ಹೋಗ್ತಾ ಇದ್ರು. ತದನಂತರ ಅಲ್ಲಿಂದ ಅವರು ಯಕ್ಷಗಾನ ಸೇವೆ ಮಾಡಬೇಕು ಅನ್ನುವಂತಹ ಸ್ಥಳಕ್ಕೆ ಬರುವಂತಹ ಸಂದರ್ಭ. ಇಂತಹ ಘಟನೆಗಳು ಬಹಳಷ್ಟು ಕಲಾವಿದರಿಗೆ ಆಗ್ತಾ ಇದೆ ಸರ್. ಏನು ಹೇಳ್ತೀರಾ ಸರ್? ತಾವು ಹಿರಿಯ ಕಲಾವಿದರಾಗಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಯಕ್ಷಗಾನ ಕ್ಷೇತ್ರದಲ್ಲಿ. ಏನು ಹೇಳ್ತೀರಾ ಸರ್? ನೋಡಿ, ಮೊನ್ನೆ ಪ್ರಕರಣ ನಿತ್ಯ ಕೆಟ್ಟದ್ದು ಎನ್ನುವುದು ಅಲ್ಲಿಗೆ ಒಪ್ಪತಕ್ಕಂಥದ್ದಲ್ಲ. ಯಾಕಂದ್ರೆ ಮೊದಲ ದಿನ ರಾತ್ರಿ ವಿಟ್ಲದ ಹತ್ತಿರ ಮನೆ ಇದು ಮುಳಿ ಎಂಬಲ್ಲಿ ನಮ್ಮ ಯಕ್ಷಗಾನ ಪ್ರದರ್ಶನ ಇತ್ತು. ಅದರಲ್ಲಿ ಅವನು 9:30 ಗಂಟೆ 10 ಗಂಟೆಯೊಳಗೆ ಅವನ ಪಾತ್ರ ಮುಗಿದಿದೆ. ಅವನ ಪಾತ್ರ ಮುಗಿಸ್ಕೊಂಡು ನಾವು ಹೋಗಿದ್ದಾನೆ. ಆಮೇಲೆ ಅವನಿಗೆ ವಿಶ್ರಾಂತಿ, ಮರುದಿವಸ ರಾತ್ರಿವರೆಗೆ ಅವನಿಗೆ ವಿಶ್ರಾಂತಿ ಇದೆ. ಆದ್ರೂ ಕಾಲೇಜಿಗೆ ಹೋದ್ರು 4 ಗಂಟೆ ಬಿಡ್ತದೆ. ವಿಶ್ರಾಂತಿಗೆ ನಿದ್ದೆಗೇನು ತೊಂದರೆ ಆಗ್ಲಿಲ್ಲ. ನಾನು ತಿಳಿದ ಮಟ್ಟಿಗೆ ಅವ ಫೋನಿನಲ್ಲಿ ಒಂದು ಯಾರೊಬ್ಬ ಕಲಾವಿದರೊಂದಿಗೆ ಸಂಪರ್ಕದಲ್ಲಿ ಮಾತಾಡ್ತಾ ಇರುವಾಗ ಆ ಗಮನ ಮಾತಿನತ್ತ ಹೋಯ್ತೋ ಅಲ್ಲ, ಆಕಸ್ಮಿಕವಾಗಿ ಎದುರು ಸಿಕ್ಕಿದಂತ ಬ್ಯಾರಿಕೇಡ್. ಆ ಬ್ಯಾರಿಕೇಡ್ ಹೇಗಿದೆ ಅಂದ್ರೆ ಈಗಿನ ಬ್ಯಾರಿಕೇಡ್ ಎಲ್ಲ ಗೊತ್ತಿದೆ ನಿಮಗೆ. ರಿಫ್ಲೆಕ್ಟ್ ಇಲ್ಲ ಅದರಲ್ಲಿ. ಹತ್ತಿರ ಹೋಗಲಿವರೆಗೆ ಅದು ಗೊತ್ತ, ಮಣ್ಣು ತುಕ್ಕು ಹಿಡಿದಿರ್ತದೆ. ಇವತ್ತು ತಕ್ಷಣ ಅದ್ರ ಬದಿಗೆ ಹೋದಾಗ ನನ್ನ ಗಮನಕ್ಕೆ ಬಂದ ಹಾಗೆ ಬಲಗಡೆ ನೋಡಿದಾಗ ಇದು ಒಂದು ಗಾಡಿ ಬರ್ತಾ ಇತ್ತು, ಐಸ್ ಕ್ರೀಮ್ ಗಾಡಿ. ಬಲಕ್ಕೆ ತಿರುಗಿದ್ರೆ ಅಪಾಯ ಅಂತ ಹೇಳಿ ಅವರು ನೇರ ಮುಂದೆ ಹೋದ. ಬ್ರೇಕ್ ಅದಕ್ಕೆ ಹೆಚ್ಚಿನ ಅಂಶ ಬ್ರೇಕ್ ಹಿಡಿದಿದ್ದಾನೋ ಇಲ್ವೋ, ಅಲ್ಲ ಬ್ರೇಕ್ ಹಿಡಿದು ಅದು ನಿಲ್ಲುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೋಗಿ ಬ್ಯಾರಿಕೇಡಿಗೆ ಹೊಡೆದ, ಅಲ್ಲಿಂದ ಬಿದ್ದ. ಇದು ಆಕಸ್ಮಿಕ ಘಟನೆ. ಮತ್ತೆ ಕಲಾವಿದರು ಹೌದು, ನಾವು ತುಂಬಾ ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಹೊಂತಕಾರಿ ನಾನು ಕೂಡ ನನ್ನ ಯೌವನ ಪ್ರಾಯದಲ್ಲಿ ಹಗಲು ನಿದ್ದೆ ಬಿಡುದು, ರಾತ್ರಿ ನಿದ್ದೆ ಬಿಡುದು, 3 ದಿವಸ ಅವನು ನಿದ್ದೆ ಬಿಟ್ಟು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡಿದೆ. ಅದು ಎಷ್ಟು ಮಟ್ಟಿಗೆ ಪ್ರದರ್ಶನದಲ್ಲಿ ಒಳ್ಳೇದಾಗಿದೆ ಗೊತ್ತಿಲ್ಲ. ಹಾಗಾದ ಒಂದು ಹುರುಪು ಆ ಪ್ರಾಯದಲ್ಲಿ ಯೌವನದಲ್ಲಿ ಒಂದು ಹುರುಪು ಇರ್ತದೆ. ನಿಜ ಅಷ್ಟು ಸರಿಯಲ್ಲ. ಇದನ್ನು ಸವಾಲಾಗಿ ಸ್ವೀಕರಿಸುವುದು ಸರಿಯಲ್ಲ. ಏನೋ ನಮ್ಮ ಆರೋಗ್ಯ ಯಾವಾಗ ಹೇಗೆ ಕೈ ಕೊಡ್ತದೆ, ನಮ್ಮ ಮನೋಸ್ಥಿತಿ ನಿದ್ದೆ ಚೆನ್ನಾಗಿ ಮಾಡದಿದ್ದರೆ ಕಲಾವಿದ ರಂಗದಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅವೆಲ್ಲ ಈ ನಾಟಕದಾಗೆಲ್ಲ ಸ್ಕ್ರಿಪ್ಟ್ ಮಾಡಿಕೊಂಡು ಅದನ್ನು ಬಾಯ್ಪಾಠ ಮಾಡಿಕೊಂಡು ಹೋಗುದಲ್ಲ. ನಮ್ಗೆ ಅಲ್ಲಿ ತನ್ನಿಂದ ಪ್ರತ್ಯುತ್ಪನ್ನ ಹುಟ್ಟಬೇಕು. ಅದು ಹಾಗೆ ಬರ್ಬೇಕಿದ್ರೆ ನಮ್ಗೆ ಚೆನ್ನಾಗಿ ವಿಶ್ರಾಂತಿ ಪಡೆದಿರ್ಬೇಕು. ನಾವು ಹಗಲಲ್ಲಿ ಚೆನ್ನಾಗಿ ವಿಶ್ರಾಂತಿ ಪಡೆದ್ರೆ ನಾವು ಗ್ರಹಿಸಿದಂತೆ ನಮ್ಮ ಮನಸ್ಸಿಗೆ ಇದು ಬರ್ತದೆ, ವಿಚಾರಗಳು ಬರ್ತದೆ, ವಿಷಯ ಸಿಗ್ತದೆ. ನಾವು ಅಲ್ಲಿ ನಿರರ್ಗಳವಾಗಿ ಮಾತಾಡೋದಕ್ಕಾಗ್ತದೆ. ಇದೆಲ್ಲ ಕಲಾವಿದರಿಗೆ ಇರಬೇಕಾದಂತ ಅರ್ಹತೆಗಳು. ಅದನ್ನು ಪಾಲನೆ ಮಾಡುವ ಈಗ ಅನಿವಾರ್ಯ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ, ಈಗ ನಮ್ಗೂ ಕೂಡ ಮೊನ್ನೆ ರಾತ್ರಿ ಪೂರ್ತಿ ಬೆಳಗಿನವರೆಗೆ ಕಾರ್ಯಕ್ರಮ ಇತ್ತು, ಇನ್ನೊಂದೆರಡು ಬೇರೆ ಹಗಲಲ್ಲಿ ಕಾರ್ಯಕ್ರಮ ಇತ್ತು. ಅದು ಅನಿವಾರ್ಯ ಹೋಗುವಂತದ್ದು, ಹೋಗಲೇಬೇಕು. ಆದಷ್ಟು ನನ್ನ ಜಾಗ್ರತೆ, ನನ್ನ ಜೀವ ಅಮೂಲ್ಯವಾದದ್ದು ಎನ್ನುವಂತಹ ಭಾವನೆ, ನಮ್ಮನ್ನು ಅವಲಂಬಿತ ಮನೆಯವರಿದ್ದಾರೆ ಎನ್ನುವಂತಹ ಕಲ್ಪನೆ ಮನಸ್ಸಿನಲ್ಲಿ ಇದ್ದರೆ ಹೆಚ್ಚಿನ ಅನಾಹುತಗಳು ತಪ್ಪಿಸಬಹುದು ಎನ್ನುವುದು ನನ್ನ ಒಂದು ಇರಾದೆ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಒಂದು ಜೀವ ಅನ್ನುವಂಥದ್ದು ಅತಿ ಮುಖ್ಯ, ಅತಿ ಅಮೂಲ್ಯ ಅಂತ ತಾವು ಹೇಳ್ತೀರಿ. ಹಾಗಾದ್ರೆ ಅಲ್ವಾ ಸರ್? ಏನೇ ಈ ರೀತಿ ಇದ್ದಾಗ ನಿದ್ರೆ ಕೇಳೋದ್ರಿಂದ ಈ ರೀತಿಯ ಸಮಸ್ಯೆಗಳು ಉಂಟಾಗುವಂಥದ್ದು ಸತ್ಯ ಆಗುತ್ತೆ ಹಾಗಾದ್ರೆ ಕಲಾವಿದರಿಗೆ?
ಆಗ್ತದೆ, ಹಾಗೆ ಆಗ್ತದೆ. ನನಗೂ ಅಂತ ಅನುಭವ ಆಗಿದೆ ಅಲ್ವಾ? ಆದ್ರೆ ದೈವವಶಾತ್ ಏನು ದೇವರ ಅನುಗ್ರಹ, ರಕ್ಷಣೆ, ಕಲಾಭಿಮಾನಿಗಳ ಆಶೀರ್ವಾದ ಬಲದಿಂದ ನಾನು ಕೂಡ ಅಂತ 1-2-3 ದುರ್ಘಟನೆಗಳನ್ನು ಅನುಭವಿಸುವ. ಅದು ಕಳೆದ ವರ್ಷ ನಾನು ಕಾರಲ್ಲಿ ಹೋಗ್ತಿರುವಾಗ ಡಿಕ್ಕಿ ಹೊಡೆದು ನಾನು ಬದುಕಿದ್ದೆ. ಒಂದು ಏನೋ ದೇವ್ರು ಕಾಯ್ತಾರೆ ಏನು ಅಂತ ದೇವರ ಮೇಲೆ ಭಾರ ಹಾಕಿಕೊಂಡು ಹೊರಡುದು. ನಾವು ಎಲ್ಲಿಗೂ ಹೊರಡುವ ವಾಹನಕ್ಕೆ ಒಂದು ನಮಸ್ಕಾರ ಮಾಡಿ ದೇವರ ನೆನೆದು ನೀನೇ ನಮ್ಮ ರಕ್ಷಣೆಗೆ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಡುದು. ನಿಜ ನಿಜ ನಿಜ. ಹಾಗಾದ್ರೆ ತಾವು ಕೂಡ ಹಿರಿಯ ಕಲಾವಿದರಾಗಿ ಯುವ ಕಲಾವಿದರಿಗೆ ಈ ಒಂದು ಆರೋಗ್ಯದ ಮೇಲೆ ಯಾವತ್ತೂ ಕೂಡ ಈ ರೀತಿಯ ಕೇರ್ಲೆಸ್ ಮಾಡುವಂತದ್ದು ಸರಿಯಲ್ಲ ಅಂತ ತಾವು ಹೇಳ್ತೀರಿ. ಸರಿಯಾಗಿ ನಿದ್ರೆ ಮಾಡಬೇಕು, ನಿರ್ಲಕ್ಷ್ಯ ತಾಳಲೇಬಾರ್ದು. ನಿರ್ಲಕ್ಷ್ಯ, ಅದರಲ್ಲೂ ವಾಹನ, ದ್ವಿಚಕ್ರ ವಾಹನ, ಅದು ಎಷ್ಟು ಓಡಬಹುದು. ಅವನ ಮನಸ್ಸಿನ ವೇಗ ಎಷ್ಟು ಅಷ್ಟು ಓಡ್ತದೆ ಅದು ಗಾಡಿ. ನಿಜ ನಿಜ, ಸತ್ಯ. ಅದೊಂದು ಏನಂತ ಹೇಳಿದಾರೆ, ಅದಕ್ಕೆ ಕ್ರೇಜ್ ಅಂತ ಹೇಳ್ತಾರೆ. ಕ್ರೇಜ್, ಒಂದು ಹುಮ್ಮನಸ್ಸು. ಕರೆಕ್ಟ್ ಕರೆಕ್ಟ್. ಅದು ಓಡ್ತದೆ ಅಂತ ಹೇಳಿ ನಾವು ಓಡಿಸಿದ್ರೆ ನಿಯಂತ್ರಣ ತಪ್ಪಿದಾಗ ಅನಾಹುತಗಳು ತಪ್ಪಿದ್ದು ಖಂಡಿತ ಅಲ್ಲ. ನೋಡಿ, ನಾವು ಹೆಲ್ಮೆಟಿನ ಬಗ್ಗೆ ತುಂಬಾ ವ್ಯಾಖ್ಯಾನ ಮಾಡಿದ್ದೇವೆ. ಹೆಲ್ಮೆಟ್ ಇದ್ರೆ ಏನಾಗುದಿಲ್ಲ. ಪಾಪ ಹುಡುಗ ಹೆಲ್ಮೆಟ್ ಹಾಕಿದ್ದಾರೆ, ಹೆಲ್ಮೆಟ್ ಕೂಡ ನುಚ್ಚು ನೂರಾಗಿ ತಲೆ ಭಾಗವೇ ಇದಾಗಿದೆ. ನಿನ್ನೆ ಅವನ ಮನೆಗೆ ಹೋಗಿ ಶವ ಸಂಸ್ಕಾರದಲ್ಲೆಲ್ಲ ನಾವು ಭಾಗವಹಿಸಿ ಬಂದದ್ದು. ಮೇಳದ ಎಲ್ಲ ಕಲಾವಿದರು, ಸಸಿತು ಮೇಳದ ಬಹುತೇಕ ಎಲ್ಲಾ ಕಲಾವಿದರು ಹೋಗಿ ಅದನ್ನು ನೋಡುವಾಗ ನಮ್ಗೆ ಬೇಸರ ಆಗ್ತದೆ. ಏನ್ ಮಾಡುದು, ನಮ್ಮ ವೃತ್ತಿ ಅನಿವಾರ್ಯವಾಗಿ ನಾವು ಅದಕ್ಕೆ ಅಂಟಿಕೊಟ್ಟಿದ್ದೇವೆ. ನಿಜವಾಗಿ ನಿದ್ದೆ ಕೆಡಬಾರ್ದು, ಆರೋಗ್ಯ ಹಾಳಾಗ್ತದೆ. ಈಗಿನ ಆಹಾರ ಇದೆಲ್ಲ ಸರಿಯಲ್ಲ. ಆದ್ರೆ ಯಕ್ಷಗಾನ ಕಲೆ ಅದು ಕೈ ಬಿಡುವುದಿಲ್ಲ, ಅದು ಇನ್ನೂ ಆಕರ್ಷಿಸುತ್ತಲೇ ಇದೆ. ಹಾಗಾಗಿ ಪಾಪ ಒಬ್ಬ ಪ್ರತಿಭಾ ಸಂಪನ್ನನಾದ ಹುಡುಗರನ್ನು ಕಳ್ಕೊಂಡ ಬೇಸರ, ಇನ್ನು ಆ ನಷ್ಟ ನಾವು ಈ ವರ್ಷ ತಿರುಗಾಟ ಪೂರ್ತಿ ಮರೆಯುವಂಥದ್ದಿಲ್ಲ. ಆ ಪ್ರಸಂಗ ಬಂದಾಗ ಅವರ ನೆನಪು ಬಂದೇ ಬರ್ತದೆ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಮ್ಮ ಕುಳ್ಳವಾಹಿನಿ ಜೊತೆ ಮಾತಾಡೋದಕ್ಕೆ. ಅಶೋಕ್ ಶೆಟ್ಟಿ ಸರಪಾಡಿ ಅವರು, ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಸಸಿ ಹಿತ್ಲು ಭಗವತಿ ಮೇಳ, ಇದರ ಪ್ರಧಾನ ಹಿರಿಯ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿ ಅವರು. ಯಾಕಂದರೆ ಇದೇ ಸಸಿ ಹಿತ್ಲು ಭಗವತಿ ಮೇಳದಲ್ಲಿ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಪ್ರವೀತ್ ಆಚಾರ್ಯ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅದೇ ರೀತಿ ಕಥೆಗಾರ್ತಿ ಕಲ್ಪನಾ ಅನ್ನುವಂತಹ ಯಕ್ಷಗಾನ ಪ್ರಸಂಗವನ್ನು ಬಜ್ಪೆಯಲ್ಲಿ ಆಡಿಸಬೇಕಾಗಿತ್ತು, ಆಡಬೇಕಾಗಿತ್ತು. ಮಂಗಳವಾರ ಬಜ್ಪೆ ಕಂದಾವರದ ಬೈಲ್ನಲ್ಲಿ ಆಡಬೇಕಾಗಿತ್ತು. ಆದರೆ ವಿಧಿಲಿಖಿತ ಬೇರೆಯೇ ಇತ್ತು. ರಸ್ತೆಯಲ್ಲಿ ಬರುವಂತಹ ಸಂದರ್ಭಗಳಲ್ಲಿ, ವಾಹನದಲ್ಲಿ ಬರುವಂತಹ ಸಂದರ್ಭ, ರಸ್ತೆಯಲ್ಲಿ ನಡೆದಿರುವಂತಹ ದುರಂತದಲ್ಲಿ ಪ್ರವೀತ್ ಆಚಾರ್ಯ ಅವರು ದುರಂತ ಅಂತ್ಯವನ್ನು ಕಾಣ್ತಾರೆ. ತದನಂತರ ಅಲ್ಲಿ ಸಂಘಟಕರು ಕೂಡ ಯಕ್ಷಗಾನವನ್ನು ಆಯೋಜನೆ ಮಾಡಿದರು. ಅಲ್ಲಿ ತದನಂತರ ಕಲ್ಜಿಗದ ಸತ್ಯ ಅನ್ನುವಂತಹ ಯಕ್ಷಗಾನವನ್ನು ಅವರು ಆಡಿಸಿದ್ರು ಅನ್ನುವಂತಹ ಮಾತುಗಳು. ಒಂದು ಕಿವಿ ಮಾತನ್ನು ಈ ಸಂದರ್ಭ ಎಲ್ಲ ಯುವ ಕಲಾವಿದರಿಗೆ ಅಶೋಕ್ ಶೆಟ್ಟಿ ಸರಪಾಡಿಯವರು ಹಿರಿಯ ಕಲಾವಿದರಾಗಿ ಯಕ್ಷಗಾನ ರಂಗದಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿ ಹೇಳುವಂತಹ ಮಾತು, ಯಾವತ್ತೂ ಕೂಡ ನಿದ್ರೆಯನ್ನು ಗೆಡಬೇಡಿ, ನಿರ್ಲಕ್ಷ್ಯವನ್ನು ಮಾಡಬೇಡಿ, ಆರೋಗ್ಯದ ವಿಚಾರದಲ್ಲಿ ಯಾವತ್ತೂ ಕೂಡ ನಿರ್ಲಕ್ಷ್ಯ ಸಲ್ಲದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಯಾಕಂದರೆ ಇಂತಹ ಪರಿಸ್ಥಿತಿಗಳು ಬರಬಹುದು. ಹಾಗಿದ್ದಾಗ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಎಂದಿಗೂ ಕೂಡ ಸಲ್ಲದು ಅನ್ನುವಂತಹ ಮಾತನ್ನು ಅಶೋಕ್ ಶೆಟ್ಟಿ ಸರಪಾಡಿಯವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಅವರಿಗೆ ಕೂಡ ಬಹಳಷ್ಟು ಬೇಸರ ತಂದಿರುವಂತಹ ಸುದ್ದಿ. ಯಾಕಂದರೆ ಅವರ ಸಹ ಕಲಾವಿದ. ಇವೆಲ್ಲದರ ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾರ್ಯಕ್ರಮದ ಸಂಘಟಕರು ಮೂಡುಕೆರೆ ಫ್ರೆಂಡ್ ಸರ್ಕಲ್, ಇವರು ಆಯೋಜಿಸಿದಂತಹ ಈ ಒಂದು ಯಕ್ಷಗಾನ ಪ್ರಸಂಗ ಕಥೆಗಾರ್ತಿ ಕಲ್ಪನಾ, ಈ ಒಂದು ಯಕ್ಷಗಾನ ಪ್ರಸಂಗಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಿದ್ದಂತಹ ಪ್ರವೀತ್ ಆಚಾರ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾರ್ಯಕ್ರಮದ ಸಂಘಟಕರು ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಪ್ರವೀಣ್ ಅವರೇ, ನಮಸ್ತೆ ಸರ್. ಸತ್ಯ ಪ್ರವೀಣ್ ಅವರೇ, ಈ ಒಂದು ದುರಂತ ಬಹಳಷ್ಟು ಯಕ್ಷಗಾನ ಕಲಾಭಿಮಾನಿಗಳಿಗೆ, ಜೊತೆಗೆ ಯಕ್ಷ ರಂಗಕ್ಕೆ ಬಹಳಷ್ಟು ನೋವು ತಂದಿರುವಂತಹ, ಜೊತೆಗೆ ನಷ್ಟ ತಂದಿರುವಂತಹ ಸುದ್ದಿಯೂ ಕೂಡ ಹೌದು. ಏನು ಹೇಳ್ತೀರಾ ಸರ್? ತಾವುಗಳು ಆಯೋಜಿಸಿದ್ರಿ ಕಥೆಗಾರ್ತಿ ಕಲ್ಪನಾ, ಅದರಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಬೇಕಾಗಿತ್ತು ಪ್ರವೀತ್ ಆಚಾರ್ಯ ಅವರು, ತಮ್ಮದೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು. ಫಸ್ಟ್ ರಿಯಾಕ್ಷನ್ ಸರ್, ಪ್ರವೀಣ್ ಶೆಟ್ರು ಏನು ಹೇಳ್ತೀರಿ? ಹಲೋ. ಎಸ್ ಸರ್, ಕೇಳ್ತಾ ಇದೆಯಾ ಸರ್? ಕೇಳ್ತಾ. ಎಸ್ ಸರ್, ಏನು ಹೇಳ್ತೀರಾ ಸರ್ ಈ ಒಂದು ದುರಂತದ ಬಗ್ಗೆ? ಪ್ರಥಮ ರಿಯಾಕ್ಷನ್ ಏನು ಹೇಳ್ತೀರಾ ಸರ್? ನಾವು ಸಾಧಾರಣ ನಮಗೆ ಒಂದು 6:30 ಗಂಟೆಗೆ ವಿಷಯ ತಿಳಿಯಿತು. 6:30-7 ಗಂಟೆಗೆ ಅಲ್ಲಿ ನಮ್ದೆಲ್ಲ
ಕಾರ್ಯಕ್ರಮ ಆಯೋಜನೆ ಆಗಿದೆ ಎಲ್ಲ. ಊಟದ ವ್ಯವಸ್ಥೆ ಎಲ್ಲ ಫಂಕ್ಷನ್ ಇದ್ದು ಏನು ಮಾಡುದಂತ ಗೊತ್ತಾಗ್ಲಿಲ್ಲ. ಆ ಪ್ರಸಂಗವನ್ನು ನಾವು ಚೇಂಜ್ ಮಾಡಿದ್ದೇವೆ. ಮತ್ತೆ ಕಲಾವಿದರೆಲ್ಲ ತುಂಬಾ ಬೇಸರದಲ್ಲಿದ್ರು. ಬೇಗ ಗೊತ್ತಿದ್ರೆ ನಾವು ನಮ್ಮ ಫಂಕ್ಷನ್ ಅನ್ನೇ ಕ್ಯಾನ್ಸಲ್ ಮಾಡುವ ಇದರಲ್ಲಿದ್ದೇವೆ ನಾವು. ಇದು 6:30ಗೆ ತಮ್ಗಳಿಗೆ ಗೊತ್ತಾಯ್ತಲ್ವಾ ಸರ್? ಹೌದು, 6:30 7 ಗಂಟೆಗೆ ಸಾಧಾರಣ ಗೊತ್ತಾಗಿತ್ತು. ಆವಾಗ ಅದು ನಮ್ದೆಲ್ಲ ಊಟದ ವ್ಯವಸ್ಥೆ ಎಲ್ಲ ಆಗಿತ್ತು, ಎಲ್ಲ ಆಗಿದೆ. ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಕಥೆಗಾರ್ತಿ ಕಲ್ಪನಾ ಪ್ರಸಂಗವನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಇದು ಕಲ್ಜಿಗದ ಸತ್ಯವನ್ನು ನಾವು ಇಟ್ಟದ್ದು. ಕಥೆಗಾರ್ತಿ ಕಲ್ಪನಾ, ಹೌದು. ಇದರಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನೇ ವಹಿಸ್ತಾ ಇರುವಂತದ್ದು, ಅಂದ್ರೆ ಕಲ್ಪನಾ ಪಾತ್ರವನ್ನು ವಹಿಸ್ತಾ ಇದ್ದದ್ದು ಪ್ರವೀತ್ ಆಚಾರ್ಯ ಅವರು. ಹೌದು ಸರ್. ಏನ್ ಹೇಳ್ತೀರಿ, ಕಥೆಗಾರ್ತಿ ಕಲ್ಪನವನ್ನೇ ತಾವುಗಳು ಅಲ್ಲಿ ಆಟ ಆಡಿಸ್ಬೇಕು ಅಂತ ಬಂದಾಗ ಆ ದಿನ? ಅಲ್ಲ, ನಾವು ಪೊಲಾಲಿಯಲ್ಲಿ ಒಂದು ಯಕ್ಷಗಾನ ಆಗಿತ್ತು, ಅದನ್ನ ನೋಡಿ ನಮಗೆ ಖುಷಿಯಾಗಿ ನಮ್ದು ನಮ್ಮ ಇಲ್ಲಿ ವರ್ಷದ್ದು ಯಕ್ಷಗಾನ ಅದೇ ಪ್ರಸಂಗವನ್ನು ಇಟ್ಟಿದ್ದೇವೆ. ಅಂದ್ರೆ ಈ ಹಿಂದೆಯೂ ಕೂಡ ಹೇಳಿ ಸರ್, ಮಾತಾಡಿ. ಮೈನ್ ರೋಲ್ ಇವರಿಗೆ ಉಂಟಲ್ಲ, ಕಲ್ಪನಾ ಇವರೇ. ಹೌದು ಹೌದು. ಈ ಕಲಾವಿದನೇ ಈಗ ಅದು ನಮಗೆ ತುಂಬಾ ಬೇಸರ ಆಯ್ತು. ನಿಜ. ಅದು ಆ ಪ್ರಸಂಗವನ್ನು ಬೇಡ ಅಂತ ಹೇಳಿದೆ ನಾವು. ಅಂದ್ರೆ ಈ ಹಿಂದೆಯೂ ಕೂಡ ಕಥೆಗಾರ್ತಿ ಕಲ್ಪನವನ್ನ ಆಡಿಸಿದ್ರಿ ತಾವು, ಆಟ ಆಡಿಸಿದ್ರಿ ಹಾಗಾದ್ರೆ? ಇಲ್ಲ, ಹೊಸ ಪ್ರಸಂಗ ಅಲ್ಲ, ಅಲ್ಲಿ ಪೊಳಾಲಿಯಲ್ಲಿ ನೋಡಿದ್ರು. ನೋಡಿ ನೀವು. ಅಲ್ಲಿ ನಾವು ಯಾವಾಗಲೂ ಹಾಗೆ ಒಂದು ಪ್ರಸಂಗವನ್ನು ನೋಡಿ ಮತ್ತೆ ನಮ್ಮ ಅಲ್ಲಿ ಇಡುವುದು. ಹಾಗೆ ಅಲ್ಲಿ ಪೊಳಾಲಿಯಲ್ಲಿ ನೋಡಿದ್ದೇವೆ ಪ್ರಸಂಗವನ್ನು, ಖುಷಿಯಾಗಿ ನಾವು ಅದನ್ನೇ ಇಲ್ಲಿ ಇಟ್ಟದ್ದು. ಓಕೆ. ಸೊ ಹಾಗಾಗಿ ತಾವುಗಳು ಕಥೆಗಾರ್ತಿ ಕಲ್ಪನನ್ನು ಆಯ್ಕೆ ಮಾಡಿದ್ರಿ. ಆದ್ರೆ ವಿಧಿ ಲಿಖಿತ ಬೇರೊಂದಿತ್ತು ಅಲ್ವಾ ಸರ್? ಹೌದು, ತುಂಬಾ ಬೇಸರ ಆಗಿದೆ ನಮಗೆ ಸಹ. ಓಕೆ. ನಮ್ಮ ವಠಾರದಲ್ಲಿ ಇಷ್ಟು ವರ್ಷ ಹಾಗೆ ನಾವೊಂದು 28 ವರ್ಷದಿಂದ ಯಕ್ಷಗಾನ ಮಾಡ್ತಾ ಇದ್ದೇವೆ. ಈ ತರದ್ದು ಏನಾಗ್ಲಿಲ್ಲ ಈ ವರ್ಷ. ಈಗ ಆಗಿದ್ದು ನಮಗೆ ಸಂಘಟಕರಿಗೂ ಇದು ಆಗಿದೆ, ಬೇಸರ ಆಗಿದೆ. ಮತ್ತೆ ನಮ್ಮ ಯಕ್ಷಗಾನದ ಕಲಾವಿದರಿಗೂ ತುಂಬಾ ಬೇಸರ ಆಗಿದೆ. ಅವ್ರ ಬೇಸರದಲ್ಲಿ ಎಂತ ಒಂದು ಬೆಳಿಗ್ಗೆ ತನಕ ಸ್ವಲ್ಪ ಮಾಡಿದ್ದಾರೆ, ತುಂಬಾ ಬೇಸರದಲ್ಲಿ. ಮತ್ತೆ ಇಲ್ಲಿ ತಾವುಗಳು ಸರ್ ಪ್ರತಿ ವರ್ಷ ಈ ರೀತಿ ಹೊಸ ವರ್ಷದ ಅಂದ್ರೆ ಹಿಂದಿನ ದಿನ ಅಂದ್ರೆ ಡಿಸೆಂಬರ್ 31 ತಾರೀಕಿನಂದು ತಾವುಗಳು ಪ್ರತಿ ವರ್ಷ ಯಕ್ಷಗಾನ ಆಟ ಆಡಿಸ್ತೀರಾ? ಹೌದೌದು, ವರ್ಷ ಇವರದೇ ಸಾಧಾರಣ ಒಂದು 7 ವರ್ಷದಿಂದ ಸಶಿತ್ಲು ಮೇಳದವರಿಂದನೇ ಅಲ್ಲಿ ಫಿಕ್ಸ್ ನಮ್ಗೆ 31 ತಾರೀಕಿಗೆ ಮೇಳವನ್ನು. ಈ ಮೋಜು ಮಸ್ತಿ ಬೇಡ, ಯಕ್ಷಗಾನ ಆಟ ಆಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ವಾ ಸರ್? ಯಕ್ಷಗಾನವನ್ನೇ ಮಾಡ್ತಾ ಇದ್ದೇವೆ. ತುಂಗದಕಟ್ಟೆ ಮೇಳ, ಪೆರಡೂರು ಮೇಳ, ಕಟೀಲು ಮೇಳ, ಈಗ ಇವರದೊಂದು ನಾವು ಫಿಕ್ಸ್ ಒಂದು 7 ವರ್ಷದಿಂದ ಇವರದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೇವೆ. ಓಕೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಪ್ರವೀಣ್ ಶೆಟ್ರು ಈ ಒಂದು ಕಾರ್ಯಕ್ರಮದ ಸಂಘಟಕರು. ಅಂದರೆ ಕಥೆಗಾರ್ತಿ ಕಲ್ಪನಾ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಬಜ್ಪೆ ಕಂದಾವರ ಬಯಲಿನಲ್ಲಿ ಆಟ ಆಡಬೇಕಾಗಿತ್ತು. ತದನಂತರ ಅದರ ಪರ್ಯಾಯವಾಗಿ ಅಲ್ಲಿ ಕಲ್ಜಿಗದ ಸತ್ಯ ಅನ್ನುವಂತಹ ಪ್ರಸಂಗವನ್ನು ಆಟ ಆಡಿಸಲಾಯಿತು. ಸೊ ಜೊತೆಗೆ ಇದರ ಸಂಘಟಕರು ಪ್ರವೀಣ್ ಶೆಟ್ರು ಮಾತಾಡ್ತಿರುವಂಥ ಅವರುಗಳಿಗೆ ಗೊತ್ತಾದಾಗಲೇ ಬಹಳಷ್ಟು ನೋವು ತಂದಿದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನೋವು ತಂದಿರುವಂತಹ ಈ ಒಂದು ಸುದ್ದಿ. ಅವರುಗಳು ಆಸೆಪಟ್ಟು ಕಥೆಗಾರ್ತಿ ಕಲ್ಪನವನ್ನು ಪ್ರಸಂಗವನ್ನು ಆಟ ಆಡಿಸಬೇಕು ಹೊಸ ವರ್ಷದ ಸಂದರ್ಭ ಅನ್ನುವಂತಹ ಯೋಚನೆಯನ್ನು ಹಾಕಿಕೊಂಡಿರ್ತಾರೆ. ಆದರೆ ವಿಧಿಲಿಖಿತ ಬೇರೆದ್ದೇ ಆಗಿರುತ್ತೆ. ಯಕ್ಷಗಾನದ ಪ್ರಮುಖ ಕಲಾವಿದ, ಪ್ರಸಂಗದ ಪ್ರಮುಖ ಕಲಾವಿದ, ಕಥೆಗಾರ್ತಿ ಕಲ್ಪನದ ಪ್ರಮುಖ ಕಲಾವಿದ, ಕಲ್ಪನಾ ಪಾತ್ರಧಾರಿ, ಸ್ತ್ರೀ ವೇಷಧಾರಿ ಪ್ರವೀತ್ ಆಚಾರ್ಯ ಇನ್ನಿಲ್ಲ. ಅವರು ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಭಾಳಷ್ಟು ನೋವಾಗಿದೆ ಅನ್ನುವಂತಹ ಮಾತುಗಳು, ಇದು ಸಂಘಟಕರ ಮಾತುಗಳು. ಇವೆಲ್ಲದರ ಜೊತೆಗೆ ಆ ಸಂದರ್ಭ ರಂಗಸ್ಥಳದಲ್ಲೇ ಹಿರಿಯ ಯಕ್ಷಗಾನ ಕಲಾವಿದರು ಜೊತೆಗೆ ಭಾಗವತರು ಅಗಲಿದಂತಹ ಪ್ರವೀತ್ ಆಚಾರ್ಯ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಆ ದೃಶ್ಯಾವಳಿ ಕೂಡ ಬರ್ತಾ ಇದೆ, ನೋಡ್ಕೊ. ನಮ್ಮ ಮೇಳದ ಉದಯೋನ್ಮುಖ ಯುವ ಪ್ರತಿಭೆ, ಬದುಕಿನಲ್ಲಿ ಬಾಳಿ ಬೆಳಗಬೇಕಾದಂತಹ ಒಂದು ಜ್ಯೋತಿ ಇವತ್ತು ನಿನ್ನೆ ಸಂಜೆ
ಹಾರಿ ಹೋಯಿತು. ನಮ್ಮ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತಹ ಒಂದು ಹೆಜ್ಜೆಯನ್ನ ಗುರುತನ್ನು ಮೂಡಿಸಿದಂತಹ ಬಾಲಕ. ಅವನು ರಂಗದಲ್ಲಿದ್ದರೆ ಬಹುಶಃ ಅತಿ ದೊಡ್ಡ ಕಲಾವಿದನಾಗುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಮಗು ಇವತ್ತು ರಸ್ತೆ ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾನೆ. ನಿಜವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಪ್ರದರ್ಶಿಸುವ ಸ್ಥಿತಿಯಲ್ಲೇ ಇಲ್ಲ. ಆದರೂ ಇಲ್ಲಿಯ ಕಲಾಭಿಮಾನಿಗಳ ಸಂಘಟಕರ ವ್ಯವಸ್ಥೆಗೆ ಭಂಗ ಬರಬಾರದು ಅಂತ ನಾವು ಇವತ್ತು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಆಂತರಂಗಿಕವಾಗಿ ನಮ್ಮ ಯಾರಲ್ಲೂ ಯಾವ ಸ್ಫೂರ್ತಿ ಇವತ್ತು ಇಲ್ಲ. ಆದರೆ ಅವನಿಗೆ ದೇವರಷ್ಟೇ ಬರೆದಿದ್ದಾನೆ. ಆದರೆ ಯಾರೇನೂ ಮಾಡಲಿಕ್ಕಾಗುವುದಿಲ್ಲ. ನಮ್ಮ ಮೇಳದ ಉದಯೋನ್ಮುಖ ಕಲಾವಿದ ಕುಮಾರ ಪ್ರವೀತ್ ಆಚಾರ್ಯ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾ ಜೊತೆಗೆ ಮೇಳದಲ್ಲಿ ಔದ್ಯೋಗಿಕ ನೆಲೆಯನ್ನು ಕಲಾವಿದನಾಗಿ ಕಂಡುಕೊಂಡವ. ಬಹಳಷ್ಟು ಆಸೆಗಳನ್ನು, ಬಹಳಷ್ಟು ಗುರಿಗಳನ್ನು ಹೊಂದಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಸೌಶೀಲ್ಯ ಸದ್ಬುದ್ಧಿಯಿಂದ ಮೇಳದಲ್ಲಿ ಎಲ್ಲರಿಗೂ ಹಿತವಂತನಾಗಿದ್ದ ಒಂದು ಮಗು ನಮ್ಮಿಂದ ದೇವರು ಕಸಿದುಕೊಂಡ. ಏನೇ ಆಗಲಿ ಅವನ ಇಚ್ಛೆಗೆ ನಾವು ಯಾರು ಎದುರು ನಿಲ್ಲುವ ಸ್ಥಿತಿ ನಮ್ಮದಲ್ಲ. ಆದರೆ ಅವನಿಗೆ ಎಲ್ಲಿದ್ದರೂ ಕೂಡ ಅವನಿಗೆ ದೇವರ ಸಾಯುಜ್ಯವನ್ನು ಕರುಣಿಸಲಿ. ಇಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಅವನಿಗೆ ಮೋಕ್ಷದ ಕಡೆಗೆ ದಾರಿಯನ್ನು ಕಲ್ಪಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಆ ಮಗುವಿಗೆ ಆಶೀರ್ವಾದ ರೂಪಕವೋ ಅಥವಾ ತನ್ನ ಕಂಬನಿಯನ್ನು ಮಿಡಿಲಿಕ್ಕಿದ್ದಾರೆ. ಹೃದಯ ನಾಟನಂತಿನ ಬೇನೆ ವ್ಯಕ್ತಪಡಿಸಿದರೆ ಶಬ್ದನೇ ತಿಕ್ಕೂಜಿ ಒಡನಾಡಿ ಕಲಾವಿದೆ ಎಂಗನೊಟ್ಟಿಗೆ ತೆಂತೊಂದು ನೆಲ್ತೊಂದು ಗೋಡೆ ಮುಟ್ಟೈತನ ಕಲಾವಿದರ ಕಡೆ ದುಃಖ ಮಾತ ಕಲಾವಿದರ ಅನಿವಾರ್ಯ ದೇವರಲ್ಲಿ ಪುನಃ ಒಕ್ಕದಕ್ಕೂ ಭವಿಷ್ಯತ್ತವರಿ ವಾದಕ್ಕೆ ನಿರೀಕ್ಷೆ ಪಡಲಿಕ್ಕೆ ಮಹಾನ್ ಕಲಾವಿದ ಅಪ್ಪಗಳ ಪೂರ ಅರ್ಹತೆ ಇರ್ತೇವೆ. ಇನ್ನಿತ ಪ್ರಸಂಗಗಳು ಕಥೆಗಾರ್ತಿ ಕಲ್ಪನಾ ಪಾತ್ರ ಮಲ್ಪನ ವ್ಯಕ್ತಿ ಪ್ರಣೀತಾಚಾರ್ಯ ಕಲ್ಪನಾ ಲೋಕಮುಗ್ಗುರಿ ದೇವರಿಗೆ ಈ ಕಡೆಗೆ ಮಾರಿಮನ ನಷ್ಟ, ಮೇಳಗಳ ನಷ್ಟ. ಆ ಕಾರಣಕ್ಕೋಸ್ಕರ ಆ ಪ್ರಸಂಗ ನನಗೆ ಗುಣ ಸ್ಥಿತಿಗಳು ಏರಲ್ಲ ಅಂತ ಕಲಾವಿದ. ಅದಕ್ಕೋಸ್ಕರ ಪ್ರಸಂಗವನ್ನು ಬದಲ್ತಾರೆ. ಈಗಲೂ ದೇವರ ಪ್ರಾರ್ಥನೆ ಬರ್ತದೆ. ಅವರಿಗೆ ಮೋಕ್ಷ ದಿಕ್ಕಡೆ ನನಗೆ ಜನ್ಮ ಅಂದಿದ್ದಾಗ ಅಪ್ರವಿತ ಕಲಾವಿದ ಸಮಾಜವು ಸಮಯ ದೀರ್ಘ ಕಾಲ ಸೇವೆಯನ್ನು ಕೊಟ್ಟ ಶಕ್ತಿನೇ ಕಲಾ ಮಾತೆ ಅಪ್ಪೆ ಭಗವತಿ ಕಲಾ ಸರಸ್ವತಿ ಅನುಗ್ರಹ ಪಡೆದ ಪ್ರಾರ್ಥನೆ ಮತ್ತು ಆ ಇಲ್ಲದಗಳಿಗೆ ಈ ದುಃಖಗಳು ಸಹಿಸುವ ಶಕ್ತಿ ಇಲ್ಲ. ಮೇಳದ ಒಡನಾಡಿ ಕಲಾವಿದೆ ಯಾಕಡೆ ಒಟ್ಟಿಗೆ ತಿರಂಜನ ಪಾತ್ರಧಾರಿದಾಗ ಇದು ಉಳಿತೊಂದೆ ಭತ್ತ ಇಡೀ ಬನ್ನೇಟ ಉಳಿತೊಂದೆ ಭತ್ತದ ಎಂಕೆಲ್ಲ ಕೊಡುಗೆ ಹೋಗಿ ದುಃಖಾಶು ಕಡಲಿರ್ದ ಕಾಡಿಕೆ ಕೊಡ್ತಾರೆ. ಆ ಇಲ್ಲದಕ್ಕಲಿಗಳ ಮೇಳದ ಇದರ ಹಿತೈಷಿಗಳು ಸಹ ಕಲಾವಿದರಿಗಳ ಆ ಪ್ರವೃತ್ತಾಚಾರ್ಯ ಮರಪರ ಸಾಧ್ಯ ನಿಂಚ ದುಃಖವನ್ನು ಸಹಿಸುವ ಶಕ್ತಿನೇ ಗೌತಿ ಕೋಟಮಂದ ಪ್ರಾರ್ಥನೆ ಮಾಡಿ 2 ನಿಮಿಷದ ಮೌನದ ಮೂಲಕ ಅವರಿಗೆ ಸದ್ಗತಿని ಮೈಕೊಂಡು
ಮೇಳದ ಉದಯೋನ್ಮುಖ ಯುವ ಪ್ರತಿಭೆ, ಬದುಕಿನಲ್ಲಿ ಬಾಳಿ ಬೆಳಗಬೇಕಾದಂತಹ ಒಂದು ಜ್ಯೋತಿ ಇವತ್ತು ಸಂಜೆ ನಿನ್ನೆ ಕಡೆಗೆ ದುಃಖ ಮಾತ ಕಲಾವಿದರುಗಳು ಅನಿವಾರ್ಯ. ದೇವರಲ್ಲಿ ಪುನಃ ಒಕ್ಕದಕ್ಕೂ ಭವಿಷ್ಯದಲ್ಲಿ ವಾದಕರು ದರ್ಶನ ಪಡಲಿಕ್ಕಣೆ ಮಹಾನ್ ಕಲಾವಿದ ಅಪ್ಪಡಂಗೆಲ್ಲ ಪೂರ ಅರ್ಹತೆ ಇರ್ತೇವೆ. ಇನ್ನಿತ ಪ್ರಸಂಗಗಳು ಕಥೆಗಾರ್ತಿ ಕಲ್ಪನಾ ಪಾತ್ರ ಮಲ್ಪನ ವ್ಯಕ್ತಿ ಪ್ರಣೀತಾಚಾರ್ಯ, ಕಲ್ಪನಾ ಲೋಕಗುರು ದೇವರಲ್ಲಿ ಈ ಕೆಳಗೆ ಬಾಯಿಮಲ ನಷ್ಟ, ಮೇಳಗಳ ನಷ್ಟ. ಆ ಕಾರಣಕ್ಕೋಸ್ಕರ ಆ ಪ್ರಸಂಗ ನನಗೊಬ್ಬನ ಸ್ಥಿತಿಗಳು ಏರಲ್ಲ ಕಲಾವಿದ, ಅದಕ್ಕೋಸ್ಕರ ಪ್ರಸಂಗವನ್ನು ಬದಲ್ತಾರೆ. ಈಗಲೂ ದೇವರ ಪ್ರಾರ್ಥನೆ ಬಂದಲ್ಲಿ ಅವರಿಗೆ ಮೋಕ್ಷ ದಿಕ್ಕಡೆ ನನಗೆ ಜನ್ಮ ಅಂದಿದ್ದ ರಾತ್ರಿ ಅಪ್ರವಿತ ಕಲಾವಿದ ಸಮಾಜವು ಮಾತು ಸಮಯ ದೀರ್ಘ ಕಾಲ ಸೇವೆಯನ್ನು ಕೊರ್ಪಡಿಸಿದ ಶಕ್ತಿನೇ ಕಲಾ ಮಾತೆ ಅಪ್ಪೆ ಭಗವತಿ ಕಲಾ ಸರಸ್ವತಿ ಅನುಗ್ರಹ ಮಲ್ಪರ ಪ್ರಾರ್ಥನೆ ಮತ್ತು ಇಲ್ಲವರಿಗೆ ಆ ಇಲ್ಲದಗಳಿಗೆ ಈ ದುಃಖಗಳು ಸಹಿಸುವ ಶಕ್ತಿಲ್ಲ. ಮೇಳದ ಒಡನಾಡಿ ಕಲಾವಿದೆ ಕಡೆ ಒಟ್ಟಿಗೆ ಇತ್ತಿರಂಜನ ಪಾತ್ರಧಾರಿಗಳು ಇದು ಉಳ್ತದೆ ಭತ್ತ ಇಡೀ ಬನ್ನೇಟ ಉಳ್ತದೆ ಭತ್ತದ ಎಂಕೆಲ್ಲ ಕೊಡುಗೆ ಹೋಗಿ ದುಃಖಾಶು ಕಡದೀರ್ದ ಕಡಿಕೆ ಕೊಡ್ತಾರೆ. ಆ ಇಲ್ಲದಕ್ಕಲಿಗಳ ಮೇಳದ ಇದರ ಹಿತೈಷಿಗಳು ಸಹ ಕಲಾವಿದರಿಗಳ ಆ ಪ್ರವೃತ್ತಾಚಾರ ಮರಪರ ಸಾಧ್ಯತೆ ದುಃಖವನ್ನು ಸಹಿಸುವ ಶಕ್ತಿನ ಕೊಂಡು ಬಂದ ಪ್ರಾರ್ಥನೆ 2 ನಿಮಿಷದ ಮೌನದ ಮೂಲಕ ಅವರಿಗೆ ಸದ್ಗತಿಗೆ ಬಯಕೊಂಡು ಇದು ಬಾಳಿ ಬದುಕಬೇಕಾಗಿರುವಂಥದ್ದು, ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾಗಿರುವಂತಹ ಯುವಕ ಪ್ರವೀತ್ ಆಚಾರ್ಯ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಅವರು ವ್ಯಾಸಂಗವನ್ನು ಮಾಡ್ತಾಯಿದ್ರು, ಪೋಸ್ಟ್ ಗ್ರ್ಯಾಜುಯೇಷನ್ ಕಲಿತಾಯಿದ್ರು MSWನಲ್ಲಿ. ಒಂದು ಕಡೆ ಕಲಿಕೆ ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಹಂಬಲ ಇದ್ದಂತಹ ಯುವಕ, ಭಾಳಷ್ಟು ಕಷ್ಟಪಟ್ಟು ಸೇವೆಯನ್ನು ಮಾಡ್ತಾ ಇದ್ದಂತಹ ಯುವಕ. ಪ್ರತಿಯೊಬ್ಬರು ಕೂಡ ಈ ಸಂದರ್ಭ ಕೇಳುವಂತಹ ಮಾತು ಒಂದೇ, ಈ ಸಾವು ನ್ಯಾಯವೇ ಅನ್ನುವಂತಹ ವಿಚಾರ. ಯಾಕಂದರೆ ಒಂದು ಮಾತು ಬರುತ್ತೆ, ಎಂತೆಂಥವರು ಇರ್ತಾರಪ್ಪ, ಆದರೆ ಒಳ್ಳೆಯವರನ್ನು ಕರೆದುಕೊಳ್ತೀರಪ್ಪ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೂಡ ಯಕ್ಷಗಾನ ಕಲಾಭಿಮಾನಿಗಳು ಈ ಸಂದರ್ಭ ಕೇಳುವಂತಹ ಪ್ರಶ್ನೆ. ಅಂದರೆ ವಿಧಿಲಿಖಿತ ಬೇರೊಂದಿತ್ತು. ಪ್ರವೀತ್ ಆಚಾರ್ಯ ಅವರು ಉದಯೋನ್ಮುಖ ಯುವ ಯಕ್ಷಗಾನ ಕಲಾವಿದ, ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬೇಕಾಗಿದ್ದಂತಹ ಯುವಕ, ಮಾಡ್ತಾ ಇದ್ದಂತಹ ಯುವಕ, ಇನ್ನಿಲ್ಲ ಅನ್ನುವಂತಹ ಮಾತುಗಳು ಭಾಳಷ್ಟು ಬೇಸರ ತಂದಿರುವಂತಹ ಸಂಗತಿ. ಅಗಲಿದಂತಹ ದಿವ್ಯ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಜೊತೆಗೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅನ್ನುವಂಥದ್ದು, ಭಗವಂತ ನೀಡಲಿ ಅನ್ನುವಂಥದ್ದು ನಮ್ಮ ಕೋರಿಕೆ. ನಮ್ಮ ಕೈಯಲ್ಲಿ ಮಾಡುವಂಥದ್ದು ಅಷ್ಟೇ. ಅದರ ಒಂದು ಮಾತು, ಜೀವಕ್ಕಿಂತ ಪ್ರಾಣಕ್ಕಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಕಲಾವಿದರಿಗೂ ಕೂಡ ಅವರ ಕ್ಷೇತ್ರದಲ್ಲಿ ರಂಗದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಹಠ, ಕನಸುಗಳು ಇದ್ದೇ ಇರುತ್ತೆ. ಅದು ಯಕ್ಷಗಾನ ಕಲಾವಿದರು ಅಥವಾ ಗಾಯಕರು, ಗಾಯಕಿಯರೇ ಆಗಿರ್ಬೋದು, ಅಥವಾ ಇನ್ನಿತರ ಕಲಾವಿದರು, ವೇದಿಕೆಯಲ್ಲಿರುವಂತಹ ಇನ್ನಿತರ ಕಲಾವಿದರು, ಇನ್ನಿತರ ರಂಗಭೂಮಿ ಕಲಾವಿದರು, ನಾಟಕ ಕಲಾವಿದರು, ಹೀಗೆ ಹಲವಾರು ಕಲಾವಿದರು ಬರ್ತಾರೆ. ಪ್ರತಿಯೊಬ್ಬರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ಸಂಜೆಯ ತನಕ ಕೆಲಸಕ್ಕೆ ಹೋಗ್ತಾರೆ. ತದನಂತರ ರಾತ್ರಿಯ ಹೊತ್ತಿನಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ, ವೇದಿಕೆಯ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಯಾಕೆಂದರೆ ಅದವರ ಪ್ಯಾಷನ್, ಅದವರ ಉಸಿರು, ಅದವರ ಜೀವಾಳ. ಯಾಕೆಂದರೆ ಉದ್ಯೋಗ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆಂದರೆ ಬದುಕಿನ ಅನಿವಾರ್ಯತೆಗೋಸ್ಕರ ನಾವು ಉದ್ಯೋಗವನ್ನು ಮಾಡ್ತೀವಿ, ಜೊತೆಗೆ ಬದುಕು ಏನು ಅನ್ನೋಂಥದ್ದು ಕಂಡುಕೊಳ್ಳೋದಕ್ಕೋಸ್ಕರ ನಾವುಗಳು ನಮ್ಮ ಹವ್ಯಾಸವನ್ನು ರಾತ್ರಿಯ ಹೊತ್ತಿನಲ್ಲಿ ಕಲಾವಿದರು ವೇದಿಕೆಯಲ್ಲಿ ಮಾಡ್ತಾರೆ. ಹಾಗಿದ್ದಾಗ ಒಂದು ಕಡೆ ಹುಮ್ಮಸ್ಸು, ಉತ್ಸಾಹ ಇವೆಲ್ಲದರ ಜೊತೆಗೆ ಬಿಡುವಿಲ್ಲದಂತಹ ಪ್ರಯಾಣ, ಬಿಡುವಿಲ್ಲದಂತಹ ಕೆಲಸ ಕಾರ್ಯಗಳು. ನಾವು ಎಷ್ಟೇ ಕಷ್ಟಪಟ್ಟರು ಅಥವಾ ಇಷ್ಟಪಟ್ಟರು ಕೂಡ ಕೆಲವು ಸಲ ನಮ್ಮ ಬಾಡಿ ಅಂತ ಹೇಳ್ತೀವಿ ನೋಡಿ, ಕೆಲವು ಸಲ ನಮ್ಮ ದೇಹ ಸ್ಪಂದಿಸಲ್ಲ. ಹಾಗಿದ್ದಾಗ ದೇಹ ಸ್ಪಂದಿಸಲ್ಲ ಅಂತ ಬಂದಾಗ ನಮ್ಮ ಮೈಂಡ್ ಕೂಡ ವರ್ಕ್ ಆಗಲ್ಲ.
ಸೊ ಹಾಗಿದ್ದಾಗ ಇಂತಹ ಸ್ಟ್ರೆಸ್ಗಳನ್ನು ನಿಭಾಯಿಸೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಒಂದು ಕಡೆ ವೇಗವಾಗಿ ಹೋಗುವಂತಹ ಧಾವಂತ, ಯಾಕಂದರೆ ಅಲ್ಲಿ ಯಕ್ಷಗಾನ ಪ್ರಸಂಗಕ್ಕೆ ನಾನು ಆದಷ್ಟು ಬೇಗ ಹೋದರೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ರಂಗಭೂಮಿ ಕಲಾವಿದರು ಆದಷ್ಟು ಬೇಗ ಅಲ್ಲಿಗೆ ಹೋದರೆ ಸರಿಯಾಗುತ್ತೆ, ಆ ಒಂದು ವೆನ್ಯೂಗೆ, ಆ ಒಂದು ಸ್ಥಳಕ್ಕೆ ನಾವುಗಳು ಆದಷ್ಟು ಬೇಗ ಹೋಗಬೇಕು ಅನ್ನುವಂತಹ ಅತಿಯಾದ ವೇಗದ ಒಂದು ಧಾವಂತ ನಮ್ಮ ಅಮೂಲ್ಯವಾಗಿರುವಂತಹ ಜೀವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದೇ ಭಾಳಷ್ಟು ದುರಂತದ ಸಂಗತಿ. ಯಾಕಂದರೆ ಮನೆಯಲ್ಲಿ ಒಂದು ಕಡೆ ವೇದಿಕೆಯಲ್ಲಿ ನಾವುಗಳು ಬರ್ತೀವಿ ಅಥವಾ ಕಲಾವಿದರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ಪ್ರೇಕ್ಷಕರು, ಕಲಾಭಿಮಾನಿಗಳು, ಕಲಾದೇವರುಗಳು ಒಂದು ಕಡೆ ಆದರೆ, ಮನೆಯಲ್ಲಿ ಈ ಕಲಾವಿದರಿಗೋಸ್ಕರ ನಮಗೋಸ್ಕರ ಕಾಯುವಂತಹ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ, ಹಾಗಿದ್ದಾಗ ಅವರಿಗೋಸ್ಕರವಾದರೂ ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅತಿಯಾದ ವೇಗಕ್ಕೆ ಹೋಗದೆ, ಅತಿಯಾದ ಧಾವಂತಕ್ಕೆ ಹೋಗದೆ, ಬಿಡುವಿಲ್ಲದಂತಹ ಪ್ರಯಾಣವನ್ನು ಮಾಡದೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನಿದ್ರೆಯನ್ನು ಜೊತೆಗೆ ವಿಶ್ರಾಂತಿಯನ್ನು ನೀಡುತ್ತಾ ಯಾವುದೇ ರೀತಿಯ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡದೇ ಇರಿ ಅನ್ನುವಂಥದ್ದು ಹಿರಿಯ ಕಲಾವಿದರು ಹೇಳುವಂತಹ ಮಾತುಗಳು. ಸೊ ಹಾಗಿದ್ದಾಗ ಅದನ್ನು ಯುವ ಕಲಾವಿದರು ಪಾಲನೆ ಮಾಡಿಕೊಳ್ಳಿ. ಜೀವಕ್ಕಿಂತ ಪ್ರಾಣಕ್ಕಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ನಮ್ಮನ್ನೇ ನಂಬಿ ನಮ್ಮವರಿದ್ದಾರೆ, ನಮ್ಮ ಕುಟುಂಬ ಇರುತ್ತೆ. ಸೊ ಹಾಗಿದ್ದಾಗ ಮತ್ತೊಮ್ಮೆ ಅಗಲಿದಂತಹ ದಿವ್ಯ ಆತ್ಮ ಅದಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಯಕ್ಷಗಾನ ಕ್ಷೇತ್ರಕ್ಕೆ ಭಾಳಷ್ಟು ನಷ್ಟ. ಇಂತಹ ಯುವ ಉದಯೋನ್ಮುಖ ಕಲಾವಿದರು ಯಕ್ಷಗಾನ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಪ್ರತಿಭೆಗಳು ಇದ್ದಂತಹ ಅತ್ಯದ್ಭುತವಾಗಿರುವಂಥ ಪ್ರತಿಭೆ ಇನ್ನಿಲ್ಲ ಅನ್ನುವಂತಹ ಮಾತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವಜನ ಸುಖಿನೋ ಭವಂತು. ಧನ್ಯವಾದ.